ಶಿರಾಣವಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸೌಗಾರಣ ಘೋರ ದುರಿತ ಸೌಗಾರಣ ದೀನೋದ್ಧಾರಿ ರಮ ರಮಣ ನಾರಾಯಣ ಶ್ರೀರಾಣವಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಜಯ ಜಯ ನೀರಜದಳ ನಯನ ನಿನ್ನನ್ನು ನಾರಾಯಣ ಹೀಗೆ ನಾವು ಸ್ತುತಿ ಮಾಡ್ತೇವೆ. ನಾರ ಅಂದರೆ ಈ ನೀರು, ಅದೇ ಆಶ್ರಯವಾಗಿ ಉಳ್ಳವ ಯಾವನ ಅವನೇ ನಾರಾಯಣ. ಸ್ವಾಮಿ, ಅಜ್ಞರಾದ ನಮ್ಮ ನೆತ್ಯ ಮೇಲೆ ಕೈ ಇಟ್ಟು ನಮಗೆ ಸುಜ್ಞಾನವನ್ನು ಅನುಗ್ರಹ ಮಾಡಿದ ಮಾತ್ರವಲ್ಲದೆ ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವವಿರಾಟ್ ಸ್ವರೂಪವನ್ನು ಕಾಣುವ ಸೌಭಾಗ್ಯವನ್ನು ಕರುಣಿಸಿ ನಾವು ಮತ್ತೆ ನೀನು ನಮ್ಮೊಳಗಿರುವಂತಹ ಸಂಬಂಧ ಏನು ಎಲ್ಲವೂ ಈಗ ಮನದಟ್ಟಾಗಿದೆ. ಈ ನಿನ್ನ ಮಕ್ಕಳ ಸರ್ವ ಅಪರಾಧಕ್ಕೆ ಉದ್ಧಾರ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಮೃತ್ಯುಂಜಯ ಮಿತ್ರಾಗ ಪವಿತ್ರ ನಿತ್ಯ ಸನ್ಮುತಿ ಪಾತ್ರಾಗ ಮತ್ತೆ ವರದಾಗ ದೈತಾನ್ವಯ ಗಜಮುದ್ದ ಪಂಚವಕ್ತ್ರ ಪವಿತ್ರ ಮೃತ್ಯುಂಜಯ ಮಿತ್ರ ಪವಿತ್ರನೇ, ನಿತ್ಯ ಸನ್ನಿಧಿ ಪಾತ್ರನೇ, ದೇವರೇ, ಮಾಡಬಾರದಂತ ಅನ್ಯಾಯವನ್ನು ನಿನ್ನ ಪಾಲಿಗೆ ನಾವು ಎಸಗುತ್ತಲೇ ಬಂದವರು. ನಿನ್ನ ಸನ್ನಿಧಾನಕ್ಕೆ ಅಪಚಾರವನ್ನು ಎಸಗಿದಂತ ಧೂರ್ತರೇ ನಾವಾಗಿದ್ದೇವೆ. ನೀ ಈ ಕಾಲದಲ್ಲಿ ನೀನೇ ನಮ್ಮ ತಂದೆ ಎಂಬುದು ವೇದ್ಯವಾಯಿತು. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದಂತ ನಮಗೆ ಸುಜ್ಞಾನದ ದಿವ್ಯ ಜೀವಿಕೆಯನ್ನು ನೀಡಿದಂತ ವಿಪುಣಿನೆಂಬುದಾಗಿ ತಿಳಿಯಿತು. ನಮ್ಮ ದೈನ್ಯ ಪ್ರಾರ್ಥನೆ ಒಂದೇ, ನಮ್ಮನ್ನು ಉದ್ಧರಿಸಿ ಬರಬೇಕು ದೇವರೇ. ಕರುಣಿಸಿದ್ದೇನೆ, ಕರುಣಿಸುತ್ತಲ ಭಯವನು ಕರುಣಿಸುತ್ತಲ ಭಯವನು ಜಂಘೆಯೊಳಿರಿಸಿ ದೈತರ ಶಿರಗಳನ್ನು ಸೌಕರಿಸುತ್ತಲೇ ಮೇಧಸ್ಸನ ಜಲಧಿಯಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನು ತಿರಿಸಿ ಪೆಸರನ್ನು ನಾಭಿ ಕಮಲದಿ ಮೆರವ ಕಮಲಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಆಗ ಅಭಯವನ್ನು ಕರುಣಿಸಿದವರಿದ್ದೇನೆ. ನಿಮ್ಮ ಬಗೆಯ ಬಯಕೆಯಂತೆ ದೇಹಕ್ಕೆ ಒಂದು ಬಿಂದು ನೀರು ಸೋಕದ ತೆರದಲ್ಲಿ ನಿಮ್ಮ ಪ್ರಾಣವನ್ನು ಕಸಿಯುವಂತಹ ಬಗೆ ಹೇಗೆ ಬಲ್ಲಿದೆ? ನನ್ನ ಜಂಘೆಯನ್ನೇ ವಿಶಾಲಗೊಳಿಸುವುದರ ದ್ವಾರ. ಆದರೆ ಕೊನೆಯ ಕ್ಷಣದಲ್ಲಿ ಏನಾದರೂ ಬಯಕೆಗಳು ಇದ್ದರೆ ಹೇಳಿಕೊಡಬಹುದಪ್ಪ. ತಂದೆ, ನಾವು ಅನಾಮಧೇಯರು, ನಮಗೆ ನಾಮಕರಣ ಆಗಬೇಕು. ಆ ನಮ್ಮ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಶಾಶ್ವತವಾಗಿ ಉಳಿಯುವಂತೆ ನಮ್ಮನ್ನು ಅನುಗ್ರಹ. ನನ್ನ ಕರ್ಣ ಕಿಲ್ಬಿಷದಿಂದ ಸಂಜನಿಸಿದಂತಹ ಉಭಯ ಮಕ್ಕಳು ನೀವು. ನಿಮಗೆ ಹೆಸರಿಡಬೇಕಾದದ್ದು ತಂದೆಯಾಗಿಯೂ ನನಗೆ ಆದ್ಯ ಕರ್ತವ್ಯ. ಮೃದುವಾದ ಶರೀರದಿಂದ ಮದಿರೆಯ ಕಾಂತಿಯಿಂದ ಕಂಗೊಳಿಸುತ್ತಾ ಇರುವವ ನೀನೇ ಮಧು.
ಕಠಿಣವಾದ ಶರೀರದಿಂದ ಉತ್ಪತ್ತಾ ಇರುವ ನೀನೇ ಕೈಟಭ. ಮಧುವಾದಂತಹ ನಿನ್ನನ್ನು ಕೊಂದು ಮಧುಸೂದನ ಅನ್ನಿಸುವನಿದ್ದೇನೆ. ಕೈಟಭನಾದಂತಹ ನಿನ್ನನ್ನು ಅಳಿಸಿ ಕೈಟಭಾಂತಕನಾಗುತ್ತೇನೆ. ನಿಮ್ಮಿರುವರಿಂದ ದೊರೆತಂತಹ ಮೇಧಸ್ಸನ್ನು ಜಲಧಿಗೆ ಹಾಸುವುದರ ಮೂಲಕವಾಗಿ ನೂತನವಾಗಿ ನಿರ್ಮಾಣಗೊಂಡ ಧರೆಗೆ ಮೇದಿನಿ ಎಂಬ ಶುಭ ನಾಮವನ್ನಿರಿಸಿ ನಿಮ್ಮ ಹೆಸರು ಅಚಂದ್ರಾರ್ಕವಾಗಿ ಉಳಿಯುವ ಹಾಗೆ ಮಾಡುತ್ತೇನೆ. ಹೀಗೆ ಬನ್ನಿ ಮಕ್ಕಳು. ಮೇದಿನಿ ನಿರ್ಮಾಣ ಮಾಡಿ ಬ್ರಹ್ಮದೇವನಿಗೆ ಸೃಷ್ಟಿ ಕಾರ್ಯಕ್ಕೆ ಅನುಕೂಲ ಮಾಡಿಕೊಟ್ಟು ಸತ್ಯಲೋಕಕ್ಕೆ ಕಳುಹಿಸಿದೆ. ಲಯಾಧಿಪತಿಯಾದಂತಹ ಈಶಾ ಕೈಲಾಸವನ್ನು ಸೇರಿಕೊಂಡವನಿದ್ದಾನೆ. ಪಾಲನಾಕರ್ತನಾದಂತಹ ನಾನು ಪರಮ ಪಾವನವಾದ ವೈಕುಂಠ ಧಾಮವನ್ನು ಸೇರಿಕೊಳ್ಳುತ್ತೇನೆ. ಜನನಿ ಜಾತಿಗೆ ಮಾಲಿನಿಯೂ ವರತನುಜಪೇಕ್ಷೆಯಲಿ ಕಾಮಿನಿಯು ವರತನುಜಪೇಕ್ಷೆಯಲಿ ಕಾಮಿನಿಯು ಮಾಲಿನಿಯು ಕನಕ ಗರ್ಭನ ತಪವನು ಗೈವೆಗೆನುತ್ತಲೇ ಕನಕ ಗರ್ಭನ ತಪವನು ಗೈವೆಗೆನುತ್ತಲೇ ಭುವನ ಕಡಿ ನಡೆ ತಂದು ನಡೆ ತಂದು ನಡೆ ತಂದು ನಡೆ ತಂದು ನಡೆ ತಂದು ನಡೆ ತಂದು ಮನದಿ ಯೋಚಿಸಿದಳು 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 ಕನಕ ಗರ್ಭನ ತಪವನು ಗೈವೆಗೆನುತ್ತಲೇ ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು. ವರತನುಜಪೇಕ್ಷೆಯಲಿ ಕಾಮಿನಿಯು ವರತನುಜಪೇಕ್ಷೆಯಲಿ ಕಾಮಿನಿಯು ಮಾಲಿನಿ ಎನ್ನುವುದಾಗಿ ಹೆಸರನ್ನಿಟ್ಟು ವಿದ್ಯಾರ್ಜನೆಯನ್ನು ಮಾಡಬೇಕೆನ್ನುವಂತಹ ಸಲುವಾಗಿ ನನ್ನನ್ನ ಗುರುಮಠಕ್ಕೆ ಕಳುಹಿಸಿಕೊಟ್ರು. ವಿದ್ಯಾಸಂಪನ್ನೆಯಾಗಿ ಹಿಂತಿರುಗುವಂತಹ ವೇಳೆಯಲ್ಲಿ ತಾಯಿಯ ಕಣ್ಣೀರನ್ನ ಕಾಣುವಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಬಂದೊದಗಿತ್ತು. ಯಾಕಮ್ಮ ಕಣ್ಣೀರು ಎಂದಾಗ ಅಮ್ಮ ನಾಡಿದಂತಹ ಮಾತು, ದೈತ್ಯ ಕುಲವೇ ನಾಶ ಹೊಂದುವಂತಹ ಸ್ಥಿತಿಯಲ್ಲಿದೆ ಮಗಳೇ. ಅಷ್ಟು ಮಾತ್ರ ಅಲ್ಲ, ಪುತ್ರ ಶೋಕ ಎನ್ನುವಂಥದ್ದು ನಿರಂತರವಾಗಿ ನನ್ನನ್ನು ಕಾಡ್ತಾ ಇದೆ ಕಂದ ಎನ್ನುವುದಾಗಿ ಹೇಳಿದಳಲ್ಲ. ಅಮ್ಮನಲ್ಲಿ ಆ ಕ್ಷಣದಲ್ಲಿ ಒಂದು ವಿಚಾರವನ್ನು ಹೇಳಿದವಳು ನಾನು. ದೈತ್ಯ ಕುಲದ ಉದ್ಧಾರವಾಗಬೇಕು ಅಂತ ಆದ್ರೆ ನನ್ನಿಂದ ಏನು ಸಹಾಯವಾಗಬೇಕು ತಿಳಿಸಮ್ಮ ಎನ್ನುವುದಾಗಿ ಕೇಳಿದೆ.
ಆಗ ಅಮ್ಮನಾಡಿದಂತಹ ಮಾತು ಏನು? ಘೋರವಾದಂತಹ ಕಾನನವನ್ನ ಸೇರಿಕೊಳ್ಬೇಕಂತೆ ನಾನು ಹಾ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕಂತೆ. ದುರಧೀರನಾದಂತಹ ಮೂರೂ ಲೋಕವನ್ನು ಆಳಲು ಸಾಮರ್ಥ್ಯವುಳ್ಳಂತಹ ಮಗನನ್ನ ಪಡೆಯುವುದಕ್ಕೆ ವರವನ್ನು ಪಡೆದುಕೊಂಡು ಬಾ ಮಗಳೇ ಎನ್ನುವುದಾಗಿ ಹೇಳಿದ್ದಾಳೆ. ಅಮ್ಮನ ಮಾತಿನ ಪ್ರಕಾರದಂತೆ ಕಾನನದಲ್ಲಿ ಬಂದು ನಿಂತುಕೊಂಡಿದ್ದೇನೆ ನಾನು. ಆದರೆ ಹೀಗೆ ತಪಸ್ಸನ್ನು ಆಚರಿಸುವುದಕ್ಕಾಗುವುದೇ? ಖಂಡಿತವಾಗಿ ಇಲ್ಲ. ನಾನು ಹೇಗಿದ್ದೇನೆ ಎನ್ನುವುದಾಗಿ ಸ್ವಲ್ಪ ನಾನು ಆಲೋಚನೆಯನ್ನು ಮಾಡಬೇಕಲ್ವೇ? ಚೆಲುವಿಗೆ ಯೌವನದಿಂದ ಯೌವನದಿಂದ ನಾ ಅತಿಶೋಭಿಸುವೆ ಅದರಿಂದ ಯೌವನದಿಂದ ಚೆಲುವಿಗೆ ಯೌವನದಿಂದ 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 ಆಗ 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 ಚೆಲುವಿಗೆ ಯೌವನದಿಂದ ಯೌವನದಿಂದ ನಾ ಅತಿಶೋಭಿಸುವೆ 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 ಅದರಿಂದ ಯೌವನದಿಂದ
ಇಳೆಯ ಕಾಮುಕರನ್ನ ಕಂಡರೆ ಇಳೆಯ ಕಾಮುಕರನ್ನ ಇಳೆಯ ಕಾಮುಕರನ್ನ ಇಳೆಯ ಕಾಮುಕರನ್ನ ಕಂಡರೆ ಎನ್ನ ಕಂಡರೆ ಎನ್ನ ಕಂಡರೆ ಮೋಗಿಸದುಳಿಯರು 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 ತಪಗಿನ್ನು ವಿಘ್ನ ತಪಗಿನ್ನು ವಿಘ್ನವಾದಗರು ಆ ಆ ಆ ಯೌವನದಿಂದ ಯೌವನದಿಂದ ನಾ ಅತಿಶೋಭಿಸುವೆ ಅದರಿಂದ ಯೌವನದಿಂದ
ಶೋಭಿಸುವೆ ಅದರಿಂದ ಯೌವನದಿಂದ ಆ ಆ ಆ ನಾನು ಹೀಗೆ ತಪಸ್ಸನ್ನಾಚರಿಸುವುದು ಕಷ್ಟ. ಯಾಕೆ? ವರ್ಣ, ಆಕೃತಿ, ಗತಿ, ಶ್ರುತಿ, ಮತಿ ಈ 5 ಒಂದೆಡೆ ಸೇರಿದಾಗ ಅದು ಸೌಂದರ್ಯ ಎನ್ನಿಸಿಕೊಳ್ತಾರೆ. ಅಂತಹ ಅಪ್ರತಿಮವಾದಂತಹ ಸೌಂದರ್ಯವತಿ ನಾನು ಹೀಗೆ ತಪಸ್ಸನ್ನಾಚರಿಸುವುದಕ್ಕೆ ಕುಳಿತುಕೊಂಡಾಗ ಇಳೆಯಲ್ಲಿರುವಂತಹ ಕೆಲ ಕಾಮುಕರಿಂದ ತೊಂದರೆ ಆಗಬಹುದು. ಅಷ್ಟು ಮಾತ್ರ ಅಲ್ಲ, ಸುರರೆಮ್ಮ ಹಾಗೆಗಳಾಗಿದ್ದರು ನಮ್ಮ ಏಳಿಗೆಯನ್ನೇ ಬಯಸುವುದಿಲ್ಲ ಅವರು. ಹೀಗಿರುವಾಗ ನಾನು ತಪಸ್ಸನ್ನು ಆಚರಿಸುವುದರ ತನ್ಮೂಲಕವಾಗಿ ಬ್ರಹ್ಮದೇವರನ್ನು ಒಲಿಸಿಕೊಳ್ತೇನೆ ಎನ್ನುವಂತ ಆತ್ಮವಿಶ್ವಾಸ ನನಗುಂಟು. ಈ ವಿಚಾರ ಅವರಿಗೆ ಗೊತ್ತಾದಾಗ ಖಂಡಿತವಾಗಿ ವಿಘ್ನವನ್ನು ತರ್ತಾರೆ. ಹಾಗಿದ್ರೆ ಇವರಿಬ್ಬರ ಕಣ್ಣಿಗೆ ನಾನು ಗೋಚರಿಸಿಕೊಡಬಾರದು. ಹೇಗೆ ತಪಸ್ಸನ್ನು ಆಚರಿಸುವುದು? ಮಾಯಾವಿದ್ಯೆಯನ್ನು ಬಲ್ಲವರಲ್ವೇ ನಾವು. ಯಾವ ರೂಪವನ್ನಂದು ತಪಸ್ಸನ್ನು ಆಚರಿಸಿದರೆ ಒಳಿತು ಎನ್ನುವುದಾಗಿ ನಾನೇ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ಹೇಗೆ ಆದೀತು? ಯಾವ ರೀತಿ ಆದೀತು? ಹಾ, ಗಿಳಿಯ ರೂಪವನ್ನಂದು ತಪಸ್ಸನ್ನು ಆಚರಿಸುವುದೇ ಆದೀತ ಅದು. ಇಂಥ ಬೇಟೆಗಾರನ ಭಯ. ಇನ್ನು ಜಿಂಕೆ ರೂಪದಲ್ಲಿ ತಪಸ್ಸನ್ನು ಆಚರಿಸುವುದೇ ಅದಂತೂ ಆಗುವುದೇ ಇಲ್ಲ, ವ್ಯಾಘ್ರನ ಭಯ. ಇನ್ನು ಉರಗದ ರೀತಿಯಲ್ಲಿ ತಪಸ್ಸನ್ನು ಆಚರಿಸುವುದೇ ಅದು ಕೂಡ ಆಗುವುದಿಲ್ಲ, ಅಲ್ಲಿ ಗರುಡನ ಭಯ ಎನ್ನುವುದಾಗುಂಟು. ಹಾಗಿದ್ರೆ ಇನ್ನು ಹೇಗೆ? ಯಾವ ರೀತಿ ಆದೀತು? ಅಲ್ಲಿ ನೋಡಿ ಅಂತೆ ಕೊಳಚೆಯಲ್ಲಿ ಬಿದ್ದು ಹೊರಡಾಡ್ತಾ ಇರುವಂತಹ ಮಹಿಚಿಗಳನ್ನ ಕಾಣಿಯಂತೆ ಯಾವ ರೀತಿಯಾಗಿ ಕುಳಿತುಕೊಂಡಿದೆ. ಯಾರ ಹೆದರಿಕೆಯೂ ಅವುಗಳಿಗಿಲ್ಲ, ಅವುಗಳ ತಂಟೆಗೆ ಯಾರೂ ಹೋಗುವುದಿಲ್ಲ, ಹೋದವರನ್ನ ಅವುಗಳು ಬಿಡುವುದಿಲ್ಲ. ಹಾಗಿದ್ರೆ ಇದುವೇ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನಂದು ತಪಸ್ಸನ್ನು ಆಚರಿಸ್ತೇನೆ ನಾನು. ಮನದ ತಿಳಿದು ಸುಭಾಷ್ಪಗಳ ತಪಸ್ಸು ಅಮೋಘವಾದದ್ದು. ಎಷ್ಟೋ ಕಾಲದಿಂದ ನನ್ನನ್ನೇ ಮರೆತು ಮನಸ್ಸನ್ನು ಭಗವಂತನನ್ನು ಲೀಲಗೊಳಿಸಿದ್ದೆ. ವಾತಾವರಣ ಬಿಸಿಯಾಗತೊಡಗಿತು. ಬಾಹ್ಯ ಪ್ರಪಂಚದ ದೃಷ್ಟಿ ಹರಿಸಿದಾಗ ಮರಗಳು ಒಣಗಿದೆ, ಸರೋವರ ಹೊತ್ತಿದೆ, ಬಳ್ಳಿಗಳು ಬಾಡಿವೆ, ಆಕಾಶದತ್ತರಕ್ಕೆ ಹಾರುತ್ತಿರುವಂತಹ ಹಕ್ಕಿಗಳು ಗರಿಮುದುರೆ ನೆಲಕ್ಕಪ್ಪಳಿಸುತ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕಾರಣ ಯಾರು? ಯಾರು ದೃಷ್ಟಿಯನ್ನು ಹರಿಸುತ್ತೇವೆ? ಕಾರಣ ಏನೆಂಬುದಾಗಿ ಜ್ಞಾನದೃಷ್ಟಿ ಹರಿಸಿದಾಗ ಅರ್ಥವಾಯಿತು. ದಿತಿಜಾತಿಯಾದಂತಹ ಮಾಲಿನಿ ತನ್ನ ರೂಪವನ್ನು ಮರೆಮಾಚುವುದರ ಮೂಲಕವಾಗಿ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇದು ಹೇಗಾಯಿತು ಗೊತ್ತೇ?
ಪುರುಷನೆನ್ನುವುದವನಿಗೆ ನಡೆದು ಈ ರೀತಿಯಾಗಿ ನಮ್ಮನ್ನು ಕುಲಕ್ಕೆ ಅವಮಾನ. ಅದರಲ್ಲೂ ಈಗ ಉದ್ದೇಶ ವೀರ ಸುಧರನ್ನು ಪಡೆಯುವುದರ ಮೂಲಕವಾಗಿ 3 ಲೋಕವನ್ನಾಳುವುದು. ಇದರಿಂದ 3 ಲೋಕಗಳಿಗೂ ಕಂಟಕ. ಹಾಗಾದರೆ ಇವರನ್ನು ಹೇಗೆ ಬಿಡುವುದು ಸರಿಯಲ್ಲ. ಮಹಿಷ ರೂಪವನ್ನು ತಾಳಿ ಬ್ರಹ್ಮದೇವರನ್ನು ಭಜಿಸುತ್ತಿರುವಂತಹ ಈಕೆಗೆ ಮಹಿಷನೇ ಜನಿಸಲಿ, ಮಹಿಷನೇ ಜನಿಸಲಿ, ಮಹಿಷನೇ ಜನಿಸಲಿ. ಕೊಟ್ಟಂತಹ ಶಾಪಕ್ಕೆ ಹುರಿಶಾಪವನ್ನು ಕೇಳಬಹುದು. ಕೊಟ್ಟಂತಹ ಶಾಪಕ್ಕೆ ಹುರಿಶಾಪ ಮುರಿಮೂರ್ತಿಗಳಿಂದಲೂ ಸಿಗದೆ ಹೋಗಲಿ. ತಡ ಮಾಡುವುದಲ್ಲ, ಇಲ್ಲಲ್ಲ, ತಪಸ್ಸಿಗೆ ಸ್ಥಳವನ್ನು ಆರಿಸುತ್ತಾ ಮುಂದೆ ಶಾರದಾ ರಮಣ ಸೇರಿದೆ ಚರಣ ವಿರುತ ಕರುಣ ತೋರೋ ದರುಶನ ವಾಣಿ ರಮಣ ಜಯ ಜಯ ಏನಿದು ಏನಿದು ಘನದರ ತಪವು ಮಾನಿನಿ ಮನಿಗೆ ನಿಬಳಲಿಗೆ ದಿಟವು ಸಾನುರಾಗದಿ ಬೀಳು ಮನದಿರವನ್ ನಾನಿವಿನಿಂದ ತಂದು ಕಮಲ ಜನು ಮಗಳೇ ಮಾನಿನಿ, ಏನಿದು ಏನಿದು ಘನತರ ತಪವು? ಮಾನಿನಿಯೇ ಬರಿದೆ ಬಳಲಿರು, ಬೇಕಾದುದನ್ನು ಕೇಳು. ಯಾರು? ನಾನು ನಿನ್ನ ಬ್ರಹ್ಮದೇವ. ದೇವಾ ಕರುಣಾಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವಾಗ ಹುರದೀರನಾಗಿಗ ತರಳನ ಬಯಸಿನ ಹುರದೀರನಾಗಿಗ ತರಳನ ಬಯಸಿನ ವಿರಾಜಿಸಿದೆನು ಘೋರದ ಭವ ದಿವಾಗ ಮಗಳೇ ಮೊದಲಾಗಿ ಪವಿತ್ರವಾದಂತಹ ಪಾದಾರವಿಂದಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಶ್ರೇಯಸ್ಸಾಗಲಿ. ನನ್ನ ತಪಸ್ಸಿಗೆ ಮೆಚ್ಚಿ ಮೈದೋರಿದೆಯಾ ತಂದೆ? ನಿಜ. ಹೀಗೆ ತಪಸ್ಸನ್ನಾಚರಿಸುವರೇ ಬಲವಾದಂತಹ ಒಂದು ಕಾರಣವಿದೆ. ಏನಂತೆ? ದುರಧೀರನಾದಂತಹ ಮಗನನ್ನ ಪಡೆಯಬೇಕು. ಹ. ಅವನೇ 3 ಲೋಕದಲ್ಲಿ ವಿಭುವಾಗಿ ಮೆರೆಯಬೇಕೆನ್ನುವಂತಹ ನನ್ನ ಈ ಆಸೆಯನ್ನ ಈಡೇರಿಸಿಕೊಡು ಪ್ರಭು. ಆಗೋ ಇಷ್ಟೇ. ಹೌದು, ತಥಾಸ್ತು. ಹಾಗೇ ಆಗಲಿ. ಆದರೆ ಒಂದು ವಿಚಾರ, ಏನು? ನಿನ್ನ ಮಗನಲ್ಲಿ ಹುಟ್ಟುವಂತಹ ಮಗನು ಕೋಣವಾಗಿರ್ತಾನೆ. ಅಯ್ಯೋ ಶಿವನೇ! ಬರುತ್ತಿರದಿಂದಲೇ ವನದಿ ನಿರಶನದಿ ಬಲು ದಿನದಿಂದಲೇ ವನದಿ ನಿರಶನದಿ ಬಳಲಿ ನಿನ್ನನು ಒಲಿಸಿದಗೆ ಬಳಲಿ ನಿನ್ನ ಒಲಿಸಿದಗೆ ಫಲ ಏನಾಗಿತ್ತೆಯ ದೇವ ಫಲ ಏನಾಗಿತ್ತೆಯ ದೇವ ಚೆಲುವ ಪುತ್ರನ ಪೆತ್ತು ಸಲಗುವ ಭಾಗ್ಯ ತೀಚಿದೆಯ ಚೆಲುವ ಪುತ್ರನ ಪೆತ್ತು ಸಲಗುವ ಭಾಗ್ಯ ತೀಚಿದೆಯ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ದೇವ ಮಗಳೇ ನಿಮ್ಮನ್ನ ಕಂಡಾಕ್ಷಣದಲ್ಲಿ ಸಂತಸ ಎನ್ನುವಂತಹ
ಸಾಗರದಲ್ಲಿ ಈಜಾಡಿದಂತಹ ಅನುಭವವನ್ನ ಕಾಣುವುದರ ತನ್ಮೂಲಕವಾಗಿ ಕರುಣಾಸಾಗರ ದೇವ ಎನ್ನುವುದಾಗಿ ಹಾಡಿ ಕೊಂಡಾಡಿದವಳು ನಾನು. ಅಷ್ಟೇ ಸಾಲದು, ಭಕ್ತರ ಸಂಜೀವ ಎಂದು ಕೊಂಡಾಡು. ಸತ್ಯ ಅಲ್ವೇ? ಆದರೆ ನಿಮ್ಮ ಮಾತುಗಳನ್ನು ಆಲಿಸಿದ ಆ ಕ್ಷಣದಲ್ಲಿ ಅದೇ ಸಾಗರದಲ್ಲಿ ಪ್ರವಾಹದಲ್ಲಿ ಸಿಲುಕಿಕೊಂಡಂತಹ ಅನುಭವ ನನಗಾಗುತ್ತಾ ಉಂಟು ತಂದೆ. ಯಾಕೆ? ನನ್ನ ಉದರದಲ್ಲಿ ಮಹಿಷನ ಹುಟ್ಟುತ್ತಾನೆ. ಹೌದು. ಅಂತ ಮಗನನ್ನು ನಾನು ಹೇಗೆ ಹೊತ್ತು ಹೆತ್ತು ಮುದ್ದಾಡುವುದು ದೇವ? ಏನು ಅಪರಾಧವನ್ನು ಮಾಡಿದ್ದೇನೆ ಎನ್ನುವುದಾಗಿ ನನಗೆ ಶಿಕ್ಷೆಯನ್ನು ಕೊಟ್ಟಿದ್ದೀರ. ಮರುಗದಿರು ಮಾಲಿನಿಗೆ, ಮರುಗದಿರು ಮಾಲಿನಿಗೆ, ಮುನಿವರ ಉರಿದ ವಚನವು ತಪ್ಪಲರಿಯದು. ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಗಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ, ಪುರಪರಾಕ್ರಮಿಗೆನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಗಿಂದಲೇ. ಪುರಪರಾಕ್ರಮಿಗೆನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಗಿಂದಲೇ. ಮರೆಯ ಮಾತಲ್ಲೆನುತ, ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ. ಹರಿಯುತ್ತಿರುವಂತಹ ಕಣ್ಣೀರಲ್ಲಿ ಒರೆಸಿಕೊ. ನಿನ್ನ ದುಃಖಕ್ಕೆ ನಿನ್ನ ಕಣ್ಣೀರಿಗೆ ಕಾರಣರು ಯಾರು 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 ತಂದೆ? ನೀನೇ ಕಾರಣ. ಅದು ಹೇಗೆ? ಚೆನ್ನಾಗಿ ಯೋಚಿಸಿ ನೋಡು. ಅಡವಿಗೆ ಬಂದೆಯ ಯಾಕಾಗಿ ಹೇಳು? ತಪಸ್ಸನ್ನಾಚರಿಸುವುದಕ್ಕೆ. ತಪಸ್ಸಿನ ಉದ್ದೇಶವಾದರೂ ಏನು? ದುರಧೀರನಾದಂತಹ ಮಗನನ್ನ ಪಡೆಯಬೇಕೆನ್ನುವಂಥದ್ದು ಈ ಉದ್ದೇಶವಾಗಿದೆ. ಹೇಗೆ ತಪಸ್ಸನ್ನು ಮಾಡಿದೆ? ಮಹಿಷಿ ಆಕೃತಿಯನ್ನ ತಾಳಿ. ಎಲ್ಲಾದರೂ ಉಂಟು ಹೇಳು? ಮಾನವ ಜನ್ಮ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಎನ್ನುವಂತಹ ಪ್ರಜ್ಞೆ ಎಲ್ಲಿ ಹೋಯಿತು ಹೇಳು? ಆ ಕ್ಷಣದಲ್ಲಿ ಮರೆತು ಹೋಯಿತು ನನಗೆ. ಅದರ ಪರಿಣಾಮವಾಗಿ ಮಹಿಷಿ ರೂಪವನ್ನು ಧರಿಸಿದೆ, ಆ ರೀತಿ ತಪಸ್ಸನ್ನು ಮಾಡಿದೆ. ಯಾವ ಕಾರಣಕ್ಕೆ ಯಾವ ಕಾಲದಲ್ಲಿ ಹೇಗೆ ತಪಸ್ಸನ್ನು ಮಾಡಿದೆ ಎನ್ನುವುದರಿಂದ ಹುಟ್ಟುವಂತಹ ಮಗಳು ಹೇಗೆ ಎಂಬುದು ನಿರ್ಧಾರವಾಗುತ್ತದೆ. ಒಂದು ದೊಡ್ಡ ಘಟನೆ ನಡೆದು ಹೋಯಿತು. ಹೇಗೆ? ಭಗವಾನ್ ಭಾರ್ಗವರಾಮರ ಶಿಷ್ಯ ಘನ ತಪೋನಿಧಿ ಮುನಿ ಸುಭಾಷ್ವಕ ಈ ಪರಿಸರದಲ್ಲಿ ತಪಸ್ಸು ಮಾಡುತ್ತಾ ಇದ್ದ. ಹೌದಾ? ನಿನ್ನ ತಪಸ್ಸಿನ ಪ್ರಭಾವದಿಂದ ಅವನ ತಪಸ್ಸಿಗೆ ವಿಘ್ನ ಒದಗಿ ಬಂತು. ಕುಪಿತನಾದಂತಹ ಆತ ಶಾಪ ಕೊಟ್ಟಿದ್ದಾನೆ. ಹೇಗೆ? ನಿನ್ನ ಉದರದಲ್ಲಿ ಮಹಿಷ ಜನಿಸಲಿ ಎಂಬುದಾಗಿ. ತಂದೆ, ಏನು ಮಗ ಇದು ಮುನಿಯಿತ್ತ ಶಾಪ ಅಲ್ಲವೇ? ತಮ್ಮಿಂದ ಖಂಡಿತವಾಗಿ ಪರಿಮಾರ್ಜನೆ ಸಿಕ್ಕಿತು ಎನ್ನುವಂತಹ ಆತ್ಮವಿಶ್ವಾಸ ನನಗುಂಟು. ನಿನ್ನ ಯೋಚನೆ ಏನೋ ಸಾಧುವಾದದು. ಆದರೆ ಏನು ಮಾಡೋಣ? ಮುಂದುವರಿದಂತಹ ಮುನಿ ಮತ್ತು ಒಂದು ಮಾತು ಹೇಳಿದ್ದಾರೆ. ನಾನು ಕೊಟ್ಟಂತಹ ಶಾಪದ ಪರಿವರ್ತನೆಗೆ 3 ಮೂರ್ತಿಗಳು ಅಶಕ್ತರಾಗಲಿ ಎಂಬುದಾಗಿ. ಹಾಗಿದ್ರೆ ನನ್ನ ಆಸೆ ಎಲ್ಲವೂ ಕೂಡ ಬಂಜೆಯಾಗಿ ಉಳಿದು ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸುವನು ನಿನ್ನ ಉದರದಲ್ಲಿ ಮುಂದೆ. ಆದರೆ ನಿನ್ನ ಇಚ್ಛೆ ಏನು? ದುರಪರಾಕ್ರಮಿ ಎನಿಸಿ ತ್ರಿಜಗದಲ್ಲಿ ಬರೆಯುವನು ಘನಕೀರ್ತಿಯಿಂದಲೇ. ಮರೆಯ ಮಾತಲ್ಲ, ಇದು ವಿಧಿಯ ಮಾತು. ಸತ್ಯವೇ ಈ ಮಾತು? ಸತ್ಯ ಇದು. ಆದರೆ ಒಂದು ಮಾತು. ಹೇಗೆ? ನಿನಗೆ ಮದುವೆ ಆಗಿದೆ? ಇಲ್ಲ. ಮದುವೆ ಆಗದೆ ಮಗುವನ್ನು ಪಡಿಬೇಕು ಹಂಬಲ ಇದ್ರೆ ಇಲ್ಲಿಗೆ ಬಿಡಬೇಕು. ಅದನ್ನು ಲೋಕಮಾರಕವಾದಂತಹ ಶಕ್ತಿ ಉದ್ಭವಿಸುತ್ತದೆ. ಏಳಕ್ಕೇನಾದೀತು. ಅದಕ್ಕಾಗಿ ಸತ್ ಸಂತಾನ ಪಡೆಯಬೇಕಿದ್ರೆ ನಿನ್ನ ಮಾತಾಪಿತರಲ್ಲಿ ಹೋಗಿ ಹೇಳಬೇಕು. ಗುರು ಹಿರಿಯರ ಸಮಕ್ಷದಲ್ಲಿ ಯೋಗ್ಯನಾದಂತಹ ಪುರುಷನ ವಿವಾಹವಾಗು, ಸತ್ ಸಂತಾನ ಉಂಟಾಗಲಿ, ಕುಲ ಉದ್ಧಾರವಾಗಿ. ಕನಕ ಗರ್ಭನ ನೇಮವನು ಗಂಡು ಮಾಲಿನಿ ಕನಕರುಷವನೆ ತಳಿ ಕ್ಷಣದೋಳು ನಿಜ ರೂಪವನಿ ತಿಳಿಯುದ ಜನನಿಯಲಿ ನಂದನಿಗೆ ಪವರನಾಗಬೇಕೆಂದು ಮಂದಗಾಮಿನಿಯು ನಿಶ್ಚಯಿಸಿಯೇ ವಿದ್ಯುನ್ಮಾಲಿಗೆಂದಿನಿ ಪವೀರಗೋ ಓಲೆಯಂಬರೆದಾಗ ಕಳುಗಿದಳೋ ಚಾರಿಣೊಡನೆ ಆ ಆ
ಕಾಣದ ದೇವರ ಕೈವಾಡವೊಂದು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತಹ ದಿತಿದೇವಿಯೇ ಸಾಕ್ಷಿಯಾಗಿದ್ದಾಳೆ. ಅಂದೊಂದು ಕಾಲದಲ್ಲಿ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಆಳಿ ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿ ನನ್ನನ್ನು ಆರಿಸಿಕೊಂಡು ಬಂತು. ಹಿರಿಯವರ ಆಸೆಯುವುದೇ ಸುರಗದ್ದುಗೆಯನ್ನು ಗಳಿಸಿಕೊಳ್ಳಬೇಕು ಎಂದು. ನಾನು ಅದಕ್ಕೆ ಹೊರತುಪಟ್ಟವಳಲ್ಲ. ಆದರೆ ನನ್ನಲ್ಲಿ ಅಂತಹ ವ್ಯಕ್ತಿಗಳು ಈ ಸಮಯದಲ್ಲಿ ಇಲ್ಲದ ಕಾರಣ ಇರುವ ಒಬ್ಬಳೆ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವೇನು ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ, ಕಾನನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚು ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಆದರೆ ನನ್ನ ಮಗಳ ರೂಪಕ್ಕೆ ತಕ್ಕ ಹುಡುಗೆಯಲ್ಲಿದ್ದಾನಂತೆ ಯೋಚನೆ ಮಾಡಿದ್ರೆ ವರ್ತಮಾನ ಕಾಲದಲ್ಲಿ ಪಾತಾಳವನ್ನು ಆಳುವ ಅಧಿಕಾರಿ ಯುದ್ಧನ್ಮಾಲಿ ಯೋಗ್ಯ ಹುಡುಗ ಅಂತ ತಿಳಿದು ದೂತನ ಮುಖೇನ ಓಲೆಯನ್ನು ಕಳುಹಿದ್ದೇನೆ. ಉತ್ತರ ಬಂದೀತಲ್ಲ, ಪರೀಕ್ಷೆಯಲ್ಲಿರ್ತೇನೆ. ಪರಾಕ್ರಮ ಗಂಭೀರವ ಇರುವಂತಹ ಸ್ಥಳ ವಿದ್ಯುನ್ಮಾಲೆಯನ್ನು ಕೇಳಿದನು. ಏನು ಹೊರಟು ಬಂದು ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಧೈರ್ಯ ಸಾಹಸ ಸಾಧಿಸಬೇಕೆಂಬಂತಹ ಜಲಮನಸ್ಸಿನಲ್ಲಿ ಕೂರಿಸಿದಾಗ ಅದಕ್ಕೆ ಪ್ರಯತ್ನ ಎನ್ನುವಂತಹ ನೀರನ್ನು ಎರೆಯುವುದರ ಮೂಲಕವಾಗಿ ಪೋಷಿಸಿದೆ. ಹರಿ ಹಂಚಾಗೆ ಹೋಗಿತ್ತಂತಹ ದಾನವರೆಲ್ಲರನ್ನು ಒಂದು ಸಮುಚಿತ ವ್ಯವಸ್ಥೆಯಡಿಯಲ್ಲಿ ಒಂದುಗೂಡಿಸಿದೆ. ಆಗ ನನ್ನವರು ಹೇಳಿದ ಮಾತು, ಆವ ಬಲವಿತ್ತೊಡನ್ಪಲು ದೈವ ಬಲ ಇಲ್ಲದೊಡೆ ಎನ್ನುವ ಕಾರಣಕ್ಕಾಗಿ ಕಾಡನ್ನು ಸೇರಿದೆ. ಪಂಚದೇವರನ್ನ ತಪಸ್ಸಿನ ಮೂಲಕ ವೆಚ್ಚಿಸಿದೆ. ಒಲಿದ ಬ್ರಹ್ಮ ಕೊಟ್ಟ ವರ ಫಲಾನ್ವಿತರಾಗಿ ಅರಮನೆಯನ್ನು ಸೇರಿದ ಸಂದರ್ಭ ನನ್ನವರ ಯೋಗ್ಯತೆಗನುಸಾರವಾಗಿ ಮಂತ್ರಿ ಮಂಡಲವನ್ನು ರಚಿಸಿದ್ದೇನೆ. ಸ್ವಾಮಿ, ಬದುಕು ಎನ್ನುವುದು ಸಂಪೂರ್ಣವಾಗಬೇಕು ಅಂತಾದ್ರೆ ಯೋಗ್ಯ ಸತಿ ಬೇಕಂತೆ. ಹಾಗೆಂದು ಸತಿ ದೊರೆಯುವುದಿಲ್ಲ ಅಂತಲ್ಲ, ನನ್ನ ಯೋಗ್ಯತೆಗೆ ಸರಿಮಿಗಿಲಾದವಳು ಇದುವರೆಗೆ ದೊರೆತಿಲ್ಲ. ಅವಳ ನಿರೀಕ್ಷೆಯಲ್ಲಿದ್ದೇನೆ. ಯಾರದು? ನೀವು ಜೀವ ಇದ್ದೀರಾ? ನೀನೇನಿಲ್ಲಿ? ನಾನಿಲ್ಲೇ. ಮತ್ತೆ ಅದು ಅಲ್ಲಿ ಬಿಟ್ಟೆ. ಯಾರಿಗಾಗ್ಬೋದು ಕೀರ್ತಿ?
ಆಗೋದು ಕಿರಿಕಿರಿ ಇದಾದ್ರೆ ರಗಾಲೆಲ್ಲ ಬರುದು ಕೊಡುದು ಹೋಗುದು ಮಲಗುದು. ಸೋನಿತಾಪುರದಿಂದ ಬಂದದ್ದು. ಬರಬೇಕಿತ್ತು. ನಮಸ್ಕಾರ. ಇದು ವಿದ್ಯುತ್ ಆಗಿ ಬಿದ್ರ ಯಾರು ಇಲ್ಲಿ ಇದ್ದಾರ ಅಂತ? ಯಾರು ವಿದ್ಯುತ್ ಇದ್ದಾರೆ? ಇದ್ದಾರ? ಕರೆಯಿರಿ, ನಿಮ್ಮ ಬಾಲ್ಯ ಸ್ನೇಹಿತ ಬಂದಿದ್ದಾನಂತೇಳಿ. ರಾಯರ, ಓ ರಾಯರ, ವಿದ್ಯುನ್ಮಾಲಿಯನ್ನು ಅನಿಸುತ್ತಾ ಬಂದವ. ವಿದ್ಯುನ್ಮಾಲಿ ಇದ್ದಾರ? ನಿನಗೆ ಯಾರಂತ ಗೊತ್ತೇನೋ ಅವನು? ಏನು, ನಾವು ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದದ್ದು. ಹೇಗಿದ್ದಾನೆ? ನಾವು ಫುಟ್ಬಾಲ್ ಇರುವಾಗ ಫುಟ್ಬಾಲರಿಂದ ಒಟ್ಟಿಗೆ ಆಟ ಪಾಠ ಕೂಟ ಎಲ್ಲ ಒಟ್ಟಿಗೆ ಜೊತೆಯಲ್ಲಿ. ಹೇಗಿದ್ದಾನೆ ನೋಡುವುದಕ್ಕೆ? 2 ಕಣ್ಣುಂಟು, 2 ಕೈ ಉಂಟು, 2 ಕಾಲುಂಟು, ಒಂದು ಸಣ್ಣ ಮಗುಂಟು. ಬಹುಶಃ ಬಾಯಿ ಕೂಡ ಒಂದೇ ಆಗಿರ್ಬೇಕು. ಬಾಯಿ ಒಂದೇ, ಆದ್ರೆ ಕಿವಿ ಮಾತ್ರ 2 ಉಂಟು, ಕೇಳುದು ಮಾತ್ರ ಒಂದೇ. ರಾಯರೇ, ಒಮ್ಮೆ ಅವರನ್ನು ಕರೆಯಿರಿ. ಅವರಿಗೆ ಕೇಳುವುದಿಲ್ಲ ರಾಯರೇ. ನಿನ್ನ ವಿದ್ಯುನ್ಮಾಲಿ ಬಂದಿರಾರು? ಬರ್ಲಿಲ್ಲ. ಬರುವುದಿಲ್ಲ. ಹೋದ್ರ? ಹಾಗಲ್ವೋ? ಮತ್ತೆ ನೀನು ಹೊರಸುತ್ತಾ ಬಂದಂತಹ ಆ ವಿದ್ಯುನ್ಮಾಲಿ ಭೂಪತಿ ವಿದ್ಯುನ್ಮಾಲಿ ಭೂಪತಿ ನೀವೇಯಾ? ಸ್ವಾಮಿ, ವೀರಾದಿ ವೀರನೇ, ಶೂರಾದಿ ಶೂರನೇ, ಅಸುರ ಪರಾಕ್ರಮಿಯೇ, ಪಾತಾಳದ ಅಧಿಪತಿಯೇ, ವಿದ್ಯುನ್ಮಾಲಿಯೇ, ಸ್ವಾಮಿಯೇ. ಆಗುವುದಿದ್ರೆ ಇನ್ನಾದ್ರೂ ಒಳ್ಳೇದಾಗ ಹೇಳೋ ಮೇಲೆ ಎತ್ತಬೇಡಿ ಕಾಲು, ನಾನು ಕೆಳಗಿದ್ದೇನೆ. ಗೊತ್ತಾಗಿದೆ. ಮಾಡುವುದೆಲ್ಲ ಮಾಡುವುದು ಕಾಲಿಗೆ ಬಿದ್ದು ಬೆಪ್ಪೆ. ಪ್ರಭು, ಪ್ರಭು ಬೇಸರಿಸಬೇಡಿದ್ದೀಯಾ? ನೀವು ಅಂತ ಗೊತ್ತಿಲ್ಲದೆ ಏನೆಲ್ಲ ಮಾತಾಡಿಬಿಟ್ಟೆ. ನೀವವನಲ್ಲ ಅಂತ ನಾನು ಗ್ರಹಿಸಿದ್ದು. ಆದ್ರೆ ನೀವು ಅಂತ ಈಗ ಗೊತ್ತಾಯ್ತು. ಬೇಸರಿಸಬೇಡಿ. ನನ್ನ ತೆಪ್ಪಣ್ಣೆಲ್ಲ ಯಾವುದು ತಿಪ್ಪು ತಪ್ಪು ನಿಮ್ಮ ಪಾದಪುಟದಲ್ಲಿ ಹಾಕಿ ಒಂಚೂರು ಸೇಮೆ ಇದ್ರೆ ಕೊಡ್ತೀರಾ? ಅಸಂಬದ್ಧ ಪ್ರಲಾಪಿ. ಏನದು? ಸೇಮೆ ಕ್ಷಮೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ನನಗೆ ಸಮಾಧಾನವಿಲ್ಲ. ಈ ಪಾಪಿ ನಾಲಗೆಯಲ್ಲಿ ಏನೆಲ್ಲ ಮಾತಾಡಿಬಿಟ್ಟೆ, ಅನ್ನಬಾರದನ್ನೆಲ್ಲ ಅಂದು ಬಿಟ್ಟೆ. ಈ ನಾಲಗೆ ಉಳಿಬಾರದು ಜಿಯಾ, ಉಳಿಯ ಕೂಡದು. ಅದಕ್ಕಾಗಿ ಹಿಡಿದಿರುವಂತ ಕತ್ತಿಯನ್ನು ಎತ್ತಿರುವಂತ ಕತ್ತಿಯನ್ನು ಬೀಸಿರುವ ಕತ್ತಿಯನ್ನು ಮೂಸಿ. ತಪ್ಪಿ ಮಾತಾಡಬೇಡ. ಬೀಸಿರುವಂತ ಕತ್ತಿಯಿಂದ ಒಂದೇ ಒಂದು ಪೆಟ್ಟಿಗೆ ಈ ನಾಲಗೆಯನ್ನು ತುಂಡರಿಸಬೇಡಿ. ನಾನು ಪಾಪ. ಈಗ ತುಂಡು ಮಾಡುವುದು ಬೇಡವಾ? ನೀನು ಪಾಪವ? ಇಷ್ಟುದ್ದ ಮಾತನಾಡಿದ ಪುಣ್ಯಾತ್ಮ ಅಂತ ಬೇಡ ಪ್ರಭು. ನಾನು ಶೋಣಿತಾಪುರದಿಂದ ಬಂದದ್ದು. ಗೊತ್ತಾಯ್ತು. ಶೋಣಿತಾಪುರದಲ್ಲಿ ಇಂದು ಅಮ್ಮ. ಯಾರು ನಿನ್ನ ಅಮ್ಮನ? ನೀವು ಬಡಗನವರ? ನನ್ನಮ್ಮ ನಿಮ್ಮಮ್ಮ ರಕ್ಕಸ ಕುಲಕ್ಕೆಲ್ಲ ಅಮ್ಮ. ಓಹೋ, ದಾನವ ಕುಲಕ್ಕೆ ಮಾತೆಯ ಸದೃಶಳಾಗಿರುವವಳು ತಿಥಿಮಾತೆ. ತಿಥಿಪಾಂತೆ ಮಾತೆ ಜನನಿ ಅಮ್ಮ. ಓ, ಗಂಜೂಟ ಮಾಡಿದ್ರ? ಇರ್ಲಿ, ಅವರು ಕಳಿಸಿದ್ದಾರೆ. ಏನಾದ್ರೂ ಕಾರಣ ಉಂಟು. ನನ್ನನ್ನು ಕರೆದಿದ್ರು, ಹೇಳಿದ್ರು ನೀನು ಇಲ್ಲಿ ನಿಲ್ಬಾರ್ದು, ಊರು ಬಿಡಬೇಕು ಅಂತ. ಯಾಕೆ ಅಂತ ಕೇಳಿದೆ. ಯಾಕಮ್ಮ ಅಂತ ಕೇಳಿದೆ. ಅದಕ್ಕೆ ಅಮ್ಮ ಹೇಳಿದ್ದು, ನನ್ನ ಮಗಳು ಪ್ರಾಯಕ್ಕೆ ಬಂದಿದ್ದಾಳೆ, ನೀನುಂತ ನಿಲ್ಬೇಡ, ಒಡು 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 ಒಡು. ನಿನ್ನಂತ ಹೋರಿದ್ದರಿಂದಲೇ ಇದ್ದವರಿಗೆಲ್ಲ ಕೆಟ್ಟ ಹೆಸರು. ಉಂಡ ಮನಜ 2 ಬಗೆದಯ ನಿನ್ನ. ಈಗ ಬಿಸಿ ಆಗಿದೆ. ಯಾಕೆ ಮತ್ತೆ ಬಿಸಿ ಆಗದೆ? ಅದಕ್ಕಲ್ಲ, ಮತ್ತೆ ಅವರ ನನ್ನ ಇಷ್ಟುರ್ತ ಬರೆದು ಕೊಟ್ಟಿದ್ದಾರೆ. ಏನು? ಒಲ್ಲೆ ಹಾಗಾದ್ರೆ ಬರೆಯುವುದು. ಓಲೆ ಒಲ್ಲೆ ಯಾರು ನಿನ್ನ ಕುಟುಂಬದವರು? ಬರೆಯುವುದು ಓಲೆ ಬರೆದು ಕೊಟ್ಟಿದ್ದಾರೆ. ನಾನು ಹೇಳಿದಮ್ಮ, ಎಲ್ಲಿಗಮ್ಮ ನಾನು ವಿದ್ಯುನ್ಮಾಲಿಯನ್ನು ಎಲ್ಲಿಗೆ ಅಂತ ಅರಿಸುದು? ಈ ಓಲೆಯನ್ನು ನಾನು ಎಲ್ಲಿ ಅಂತ ಕೊಡ್ಲಿ? ಅದಕ್ಕೆ ಅಮ್ಮ ಹೇಳಿದ್ದು ಇಷ್ಟೇ, ಎಲ್ಲೆಲ್ಲಿ ಹುಡುಕ್ಬೇಡ, ಇದು ಸಂಜೆ ಹೊತ್ತಲ್ಲ, ಇದೇ ದಾರಿಯಾಗಿ ನೇರವಾಗಿ ಹೋಗು. ನೇರವಾಗಿ ಹೋದ್ರೆ ಮಧುವನ್ ಸಿಗ್ತದೆ. ಯಾವುದು ಮಧುವನು? ಸಂಜೆ ಹೊತ್ತು ಅಲ್ಲಿ ಅವರು ಕೂತಿರ್ತಾರೆ. ಅಲ್ಲಿ ಕೂತ್ರೆ ಅವರು ಪಕ್ಕ ಹೇಳುವುದಿಲ್ಲ. ಯಾಕೆ ಹೇಳುವುದಕ್ಕೆ ಮನಸ್ಸು ಬರುವುದಿಲ್ಲ ಅಲ್ಲ, ತಲೆ ಎತ್ತಲಿಕ್ಕೆ ಆಗುದಿಲ್ಲ. ಹೇಳಿ, ಹಾಗಲ್ವ? ಅಷ್ಟು ಸಮಸ್ಯೆ ಇರ್ತದೆ. ಆ ಸಮಸ್ಯೆ ಅದು ಸಿಂಹವೃಷ್ಟರು ಏರುವುದಕ್ಕಂತಲೇ ಇರುವುದು. ಹಾಗಾಗಿ ಅಲ್ಲಿ ಹೋಗಿ ಕೊಟ್ಟುವ ಅಂತ. ಹಾಗಾಗಿ ಇಲ್ಲಿ ತನಕ ಬಂದಿದ್ದೇನೆ, ಕೊಟ್ಟಿದ್ದೇನೆ. ಉತ್ತರ ಕೊಟ್ಟು ನನ್ನನ್ನು ಕಳಿಸಿ. ಓಲೆ ಕೊಡ್ಲಿಲ್ವಾ? ಮೊದಲು ಓಲೆ ಕೊಡು. ಕೊಟ್ಟದಲ್ಲ. ಯಾವಾಗ? ಈಗ. ಎಲ್ಲಿ? ನಿಮ್ಮ ಕೈಯಲ್ಲಿ. ಹೇಗೆ? ಸುಮ್ಮನೆ ಇರಬಾರ್ದು.
ಚುಮ್ಮನೆ ಚುಮ್ಮನೆ ಎಲ್ಲಿಟ್ಟೆ? ಓ ಇಲ್ಲಿಂಟು. ಓಲೇ ಬಂತು. ರಾಯರೇ, ಇದನ್ನು ಓದಿ ಆದಷ್ಟು ಬೇಗ ನಿಮ್ಮ ಉತ್ತರ ಕ್ರಿಯೆಯನ್ನು ಕೊಡ್ಬೇಕಂತ. ಎಲ್ಲಿ ಬಾ ನೀನು. ಎಂತದ್ದು? ಉತ್ತರ ಕ್ರಿಯೆ. ಪ್ರತಿಕ್ರಿಯೆ. ಉತ್ತರ ಕ್ರಿಯೆ ಅಲ್ಲ, ಆಯ್ತಾ? ಆಯ್ತಾಯ್ತು. ಇಲ್ಲಿ ಬಾ. ಬರುವಾಗ ಬಂದಿದ್ದೀಯೋ? ಬಂದಿದ್ದೇನೆ. ದಣಿದಿದ್ದೀಯೋ? ಮತ್ತೆ ಹಸಿವೆ ಆಗಿರಬಹುದು. ಭಯಂಕರ. ಹೋಗು. ಉಗ್ರಾಣದಲ್ಲಿ ಸರ್ವ ರೀತಿಯ ವ್ಯವಸ್ಥೆ ಇದೆ. ಏಯ್! ಎದ್ದು ಬಾ. ಯಾರ ಕೈಯಲ್ಲಿ ಬೇಕಾದ್ರೂ ತಿಂದೇನ? ಆ ಪಾಪಿ ಮಕ್ಕಳ ಕೈಯಲ್ಲಿ ತಿನ್ಲಿಕ್ಕೆಲ್ಲ. ಯಾರಲ್ಲಿ? ಉಗ್ರಗಾಮಿಗಳ ಏ, ಕೈಯಲ್ಲಿ. ಆಗಲು ಉಗ್ರಾಣ ಉಗ್ರಾಣ. ಭೋಜನ ಶಾಲೆ. ಓಜಣ್ಣನ ಶಾಲೆ ಎಲ್ಲಿ ಹುಡುಕು? ತಿನ್ನುವುದಕ್ಕಂತ ಇರುವಂತಹ ಪಾಕಶಾಲೆ ಪುಣ್ಯ. ಈ ವಿದ್ಯುನ್ಮಾಲಿ ವಹಿಸಿದಂತಹ ಕಾಲ ಸನ್ನಿಹಿತವಾಗಿದೆ. ದ್ವಿತೀಯಾತಿಯಾದಂತಹ ಮಾಲಿನಿಯೊಂದಿಗೆ ಮದುವೆ ಸಕಲ ಸಿದ್ಧತೆ ಆಗಬೇಕಾಗಿದೆ. ಯಾರಲ್ಲಿರುವವರು? ನಮಸ್ಕಾರ. ಪ್ರತಿ ನಮಸ್ಕಾರಗಳು. ನಿನ್ನ ತಾಗುವ ಚಟ ಎಲ್ಲ ನಿಲ್ಲಿಸ್ತೇನೆ. ಯಾಕೆ ಕೆಡ್ತದ್ದೆ? ಗೌರುಂಟ ಕರೆತ ಗುರ್ಸೋದಿಲ್ಲ. ಕರೆದದ್ದು ಮದುವೆ. ಯಾರಿಗೆ? ನನಗೆ. ಸಬ್ಬಸ್ ಕೈ ಕೊಡಿ. ಕಾಡಿದ್ದಾರೆ ಕೈ. ಅಷ್ಟು ಮುಂದುವರೆದಿದ್ಯಲ್ವೋ? ಯಾರಲ್ಲಿ ಪುರೋಹಿತರು? ನೀಲಕಂಠ ನಮಸ್ತುತೆ ನಮೋ ನಮಃ ಉತ್ತರೋತ್ತರ ದೀರ್ಘಾಶಮಸ್ತು. ಕರೆದ ವಿಷಯ ಮದುವೆ ಯಾರಿಗೆ? ನನಗೆ. ನನ್ನಿಂದಲೇ ತಡ ಆಯ್ತು. ಹೋಗುವ. ನಮಸ್ಕಾರ. ನಿಮ್ಮೂರಿನಿಂದ ನಮ್ಮೂರಿಗೆ ಬರುವುದಕ್ಕೆ ಮಾರ್ಗ ಬಹಳಷ್ಟು ದೂರ ಇದೆ. ಆಯಾಸ ಆಗಿರಬಹುದು. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನ್ ಬೇಕಾದ್ರೂ ವ್ಯವಸ್ಥೆ ಉಂಟು. ಕೇಳಿ, ಮಾರ್ಗ ಹತ್ತಿರ ಮಾತ್ರ ಜನ ಬಿಡುವುದಿಲ್ಲ ಬರ್ಲಿಕ್ಕೆ, ಅದೇ ಕಷ್ಟ. ದುಡಿಯುವುದಕ್ಕೆ ಎಂತದ್ದು ಬೇಡ. ನಾವು ಮದುವನ್ನಿಂದ ಬರುವಾಗ ಇಟ್ಕೊಂಡೇ ಬಂದಿದ್ದೇವೆ. ಅದನ್ನು ಬಿಟ್ಟು ಯುವ ಬದುಕು ಎಲ್ಲ ವ್ಯವಸ್ಥೆ ಆಗಿದೆ. ಹೌದು, ನಿಮ್ಮಲ್ಲಿ ಮದುವೆ ಹುಡುಗ ಮದುವೆ ಹುಡುಗ ಯಾರ ಕೇಳಿದ್ದು ನಾನು. ಇಷ್ಟು ದೊಡ್ಡ ಬಾಕ್ಸಿಂಗ್ ಕಟ್ಟಿಕೊಂಡು ಬಂದಿದ್ದಾರೆ ಮದುವೆ. ಯಾವುದು? ಬಾಕ್ಸಿಂಗ್. ಬಾಕ್ಸಿಂಗ್ ಸರಿ ಮಗಳು. ಬಾಸಿಂಗ ತೆಗೆದು ಬಾರಿಸಿಯನು ನಿನ್ನ ಅಪ್ಪನಿಗೆ ಹೋಗಿ ಕಟ್ಟು. ಬಾಕ್ಸಿಂಗ್ ಅಂತ ಸೇಸಪ್ಪ ತನಯ. ಹೀಗೆ ಬರ್ಬೇಕು. ಈ ಪೀಠದಲ್ಲಿ ಅಲಂಕರಿಸಿಕೊಳ್ಳಿ. ಅಲ್ಲ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ನನ್ನ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ. ಆದ್ರೆ ಬರಬೇಕಾದವರೇ ಬಂದಿಲ್ವಲ್ಲ ಅಂತ ಯೋಚನೆ ಮಾಡುದು ನಾನು. ಇರುವಮ್ಮ ಬರ್ಲಿಲ್ಲ. ಯಾರು ಅಂತ ಕೇಳಿ ನಮ್ಮ ಕುಲ ಮದುವೆಗೆ ಬೇರೆ ಪುರೋಹಿತರನ್ನು ಕರೆಸುವ ಅಗತ್ಯವಿಲ್ಲ. ನಿಮ್ಮಲ್ಲಿದ್ದಾರೆ. ಇವರು ನಮ್ಮ ಕುಲ ಪುರೋಹಿತ. ಇವರು ನಿಮ್ಮ ಕುಲ ಪುರೋಹಿತ್ರಿ. ವಂದಿಸಿಕೊಂಡಿದ್ದೇವೆ. ಸ್ವಾಮಿ ಮಹಾರಾಣಿ ಅಲ್ಲವೋ ದೊಡ್ಡ ಆಶೀರ್ವಾದ. ಮಹಾರಾಣಿ ಹೇಳಿದ ಹಾಗೆ ಮದುವೆ ಅದು ನಿಮ್ಮ ಮುಖದಲ್ಲಿ ಆಗ್ಬೇಕು ಪುರೋಹಿತ್ರಿ. ಆಗ್ಲಿಕ್ಕಿಲ್ಲಮ್ಮ. ಯಾಕೆ? ಇಲ್ಲಿ ಹೊಂಡ ತೋಡಿ ಚಪ್ಪರ ಹಾಕ್ಲಿಕ್ಕೆ ಜಾಗ ಸಾಕಾಗ್ಲಿಕ್ಕಿಲ್ಲ. ಹಾಗಲ್ಲ. ಏನಾಗಿದೆ? ಆಗಲ್ಲ, ಅದು ನಿಮ್ಮ ಮುಖೇನವಾಗಿ ಕಾರ್ಯಕ್ರಮ ಇಡಬೇಕು. ಯೋಚನೆ ಮಾಡಬೇಡಿ. ಯಾವುದೇ ರೀತಿಯ ಕೊರತೆ ಬಾರದ ರೀತಿಯಲ್ಲಿ ಮಾಡಿ ಪೂರೈಸ್ತೇನೆ. ರಾಯರ ಹುಡುಗಿಯನ್ನು ನೋಡಿದ್ದೀರಾ? ನೋಡ್ಬೇಕಲ್ಲ. ಹುಡುಗಿಯನ್ನು ಕರೆಸಬೇಕಾದ್ರೆ ಶೃಂಗಾರ ಆಗ್ಬೇಕು. ಹುಡುಗಿರಬೇಕಲ್ಲ. ಹೆಣ್ಮಕ್ಳು ಬೇಕೇ ಬೇಕು. ಒಂದು 4 ಮಂದಿ ಹೆಂಗಸರು ಹೇಳಿ ಆಯ್ತಾ? ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬಂದರೆ ಸಾಕು. ಇಲ್ಲದಿದ್ದರೆ ಬರುವುದು ಬೇಡ. ಇಲ್ಲಿ ಹಾಳು ಮಾಡಬೇಡಿ ಬಂದು. ಪುರೋಹಿತ್ರಿ, ಓ. ಅಲ್ಲ ಏನ್ ಮಾತಾಡ್ತಾ ಇದ್ದೀರಾ ನೀವು? ಹಾ. ಅಲ್ಲ, ಈ ಕಾಲದಲ್ಲಿ ಸೀರೆ ಉಡುವುದಕ್ಕೆ ಬಾರದ ಹೆಣ್ಮಕ್ಳೇ ಇದ್ದಾರೆ. ಈ ಕಾಲದಲ್ಲಿ ಹೇಳ್ತಾ ಇದ್ದೇನೆ. ಮದುವೆ ಆಗಿ 3-4 ಮಕ್ಕಳ ತಾಯಂದಿರಾದ್ರೂ ಕೆಲವು ಹೆಂಗಸರಿಗೆ ಸೀರೆ ಉಡುವುದಕ್ಕೆ ಬರುವುದಿಲ್ಲ. ಇನ್ನೇನ್ ಮಾಡ್ತಾರೆ? ಇದನ್ನೇ ಮಾಡ್ತಾರೆ ನೋಡಿ. ಆದ್ದರಿಂದ ಅವರು ಯಾರು ಬರುವುದು ಬೇಡ. ಯಾಕಂದ್ರೆ ದಿಬ್ಬಣದಲ್ಲಿ ಬಂದವರು ಅಂತಪುರದಲ್ಲಿ ಹುಡುಗರಿಗೆ ಇದ್ದಾರೆ. ಹೋಗಿ ಸಿಂಗರಿಸಿ ಕರೆದುಕೊಂಡು ಬರುವುದಕ್ಕೆ ಹೇಳಿ. ಯಾಕಂದ್ರೆ ಗಳಿಗೆ ತಪ್ಪಿದರೆ ಗುಳಿಗೆ ನಷ್ಟ ಅಂತ ಒಂದು ಗಾದೆ ಇದೆ. ಯಾವ ಗುಳಿಗೆ? ರಾವು ಗುಳಿಗೆ, ಸಂಕಲೆ ಗುಳಿಗೆ.
ಇಬ್ಬರ ದೋಷ ಉಂಟು ನಿನಗೆ, ಹಾಗಲ್ಲ ದೋಷ ಬರುತ್ತದೆ ಅಂತ. ನಾಳೆ ಈ ಕಡೆಗೆ ಬನ್ನಿ, ಹುಡುಗಿ ಸಭೆಗೆ ಬಂದಿದ್ದಾರೆ, ಸ್ವಲ್ಪ ನೋಡಿ. ಓಯ್ ರಾಯರೇ, ಎಂತದು? ಈ ಸಭೆಯಲ್ಲಿ ಹುಡುಗಿ ಎಲ್ಲಿದ್ದಾಳೆ ಅಂತ ಹುಡುಕುವುದೇ ಕಷ್ಟ. ರಾಯರೇ, ಮದುಮಗಳು ಹೋಗಿ ಸಭೆಯಲ್ಲಿ ಕೂತುಕೊಳ್ಳುತ್ತಾರೆ ನಿಮಗೆ ಯಾರು ಹೇಳಿದ್ದು? ನೀವೇ ಹೇಳಿದ್ದು. ನಾನು ಹೇಳಿದ್ದು ಸಭೆಗೆ ಎಂದರೆ ಮಂಟಪಕ್ಕೆ ಎಂದರ್ಥ. ತಿರುಗಿ ನೋಡಿ, ಹಾಗೆ. ಮದುವೆ ಆಗಿಯೂ ಅಭ್ಯಾಸ ಇಲ್ಲ ಮಾರಾಯ, ಎಂತ ಹೇಗೆ ಕೂತ್ಕೊಳ್ಳಿ, ಆಮೇಲೆ ಕರೀತೇನೆ. ಮಹಾರಾಣಿ, ಓ ಮಹಾರಾಣಿ, ಇದು ಹೇಗೆ ಹುಡುಗರ ಒಪ್ಪಿಗೆ ಸಿಕ್ಕಿದೆ, ಆದ್ರೆ ಹುಡುಗಿಯರನ್ನು ಮಾತು ಕೇಳಿದ್ದೀರಾ? ಪುರೋಹಿತ್ರಿ, ಓ. ಈಗ ನೀವು ಹೇಳಿದವಾಗ ನೆನಪಾಯ್ತು ನೋಡಿ. ಹಾ. ಈ ಮದುವೆಯ ಗಡಿಬಿಡಿಯಲ್ಲಿ ನನ್ನ ಮಗಳ ಅಭಿಪ್ರಾಯ ಕೇಳುವುದನ್ನೇ ನಾನು ಮರೆತು ಬಿಟ್ಟಿದ್ದೇನೆ. ಅಮ್ಮ, ನೀವು ಮರೆಯಬಹುದು, ಆದ್ರೆ ನಾವು ಮರೆಯುವುದಕ್ಕಾಗುವುದಿಲ್ಲ. ಯಾಕಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಯಿತು ಅಂತಾದ್ರೆ ತಿಳಿದಂತಹ ಜ್ಞಾನಿಗಳು ಆಡಿದಂತಹ ಮಾತನ್ನು ನೀವು ಕೇಳಿಲ್ವ? ಬಳಿಕ ಆಳಲುವ ಸ್ತುತಿಯ ಶಾಪಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ. ಅವ ಸತ್ತಲ್ಲಿ ಸತ್ತೋಗ್ಲಿ ಪುರೋಹಿತಾರೆ, ನಿಮ್ಗೇನು ಮಂಡೆ ಹೆಚ್ಚ? ನೀನಿದ್ಯಲ್ಲ ಸಹಿತ ಅಂತ ನಾನು ಒಂದು ಮಾತು ಕೇಳಿ, ನಮಗೇನು ನಷ್ಟ? ಪದೇ ಪದೇ ಯಾಕೆ ಸ್ವಾಮಿ ಹೆದರಿಸ್ತೀರಿ? ಕರೆನದ್ದು ಅಮ್ಮ, ಅಮ್ಮನಿಗಾದ್ರೆ ನನಗೂ ಆದೀತು. ಬೇಡ! ಈ ಮದುವೆಯ ಸಹವಾಸವೇ ಬೇಡ! ಪುರೋಹಿತರೇ, ಈ ಮದುವೆ ಬೇಡ! ಯಾಕೆ ಪುರೋಹಿತರೆ, ಅವರಿಗೆ ಬೇಡ ಅಂತಾದ್ರೆ ನಂಗೆ ಬೇಕಾ? ಒಂದು ಹೆಣ್ಣಿಗೆ ಬಾಲು ಕೊಡುವ ಅಂತ ಹಿಡ್ಕೊಂಡು ಆ ಮಾರ್ಗದ ಬದಿಯಲ್ಲಿ ಕೂತ್ಕೋ. ಒಂದು ತುಂಡು ಯಾಕೆ ಬೆಂಕಿಯಲ್ಲಿ ಹಾಕ್ಲಿಕ್ಕ? ಯಾವ ಕಡೆ ಭಾಷೆ ಕೆಟ್ಟವ ನಿನ್ನ ಮುಸುಡ ನೀನು. ಅಯ್ಯ ತಾಯಿರ, ಯಾಕೆ ಮೆಲ್ಲ ಮಾತಾಡಿ. ನಿಮ್ಮ ಮಾತು ಕೇಳಿದ್ರೆ ನಿಮಗೆ ಮದುವೆ ಇಲ್ಲ, ನಮಗೆ ಏನು ಇಲ್ಲ ಅಂತ ಆಗ್ತದೆ. ಹಾಗಲ್ಲ, ಅಮ್ಮನ ಅಭಿಪ್ರಾಯಕ್ಕೆ ತನ್ನ ಮಾತಿನ ಆಕ್ಷೇಪ ಇಲ್ಲವೆಂದು ಭಾವ ಅರ್ಥ. ಹಾಗೆ ಹಾಗೆ ಅಮ್ಮನ ಅಭಿಪ್ರಾಯ ಆಗಿರ್ಲಿ, ಆಗಲಿ. ಮೌನಂ ಸಮ್ಮತಿ ಲಕ್ಷಣ. ಮಹಾರಾಣಿ, ಇದು ತರ ಮಾಡಬಾರ್ದು. ಸಮಯ ಮೀರ್ತಾ ಇದೆ. ಇಲ್ಲಿ ಬೇಡ, ಓ ಅಲ್ಲಿ ಮರದ ಹುಡುಕಿ ಹೋಗಿ. ನನಗೆ ಈಗ ಅದಕ್ಕೆ ಸಮಯ ಹಾಗಲ್ಲ, ಮುಹೂರ್ತಕ್ಕೆ ಆಗಬೇಕು ಅಂತ. ಅಂದರೆ ಬೈದರ ಬಾರಿ ದೂರ ತೋಡ್ಜಿ ಆ ದಾರೆಗಾನಕ ಉರ್ತುರ್ಲಿ ನನ್ನ ಉರ್ತು ತುರ್ಕಲ್ಲ ಕದ್ದು ನೋಡ್ಚಿ ಡ್ಯಾನ್ ಮನೆಯಲ್ಲ ಸಾಧ್ಯ ಪೋಣಕ ಹೋಗಿ ಬಟ್ರೆ ಎನ್ನ ಕಾಸು ಕೊಡ್ಲೆ ಬಂದ ನಮರ್ದಾವಳ ದಿಕ್ಕಂದು ದನಿಕ್ಲಿ ನಿಂತುಕೊಂಡು ನಂಕಲ ಹರೆ ಕೊಡ್ದಾವಡಾತೆ ಆ ವಾನ ಗರ್ಣ ಅಯ್ಯೋ ಗರ್ಣ ಅನ್ನ ಗರ್ಣದಾರೆ ಒಂದು ಉಪಕಾರ ಬರ್ತಿರ್ಲಿ. ನಾನು ಸುತ್ತಲೇ ಇಲ್ಲಿ ಕೆಲವು ಕೊಟ್ಟು ಬೈತ ಬಿಟ್ಟೆ, ನನ್ನ ಒಟ್ಟಾರೆ ದಕ್ಕದು ಎಂಚನ ಬರ್ತದೆ. ಎಲ್ಲಿಗೆ ನೋಡುದು? ಎಲ್ಲಿಗೆಲ್ಲ ತುಳಿಯುವುದು ಪುರೋಹಿತರೆ. ಏನಾಯ್ತು ಏನಾಯ್ತು ಏನಾಯ್ತು? ನನ್ನ ಸಂಸಾರದ ಪ್ರಶ್ನೆ. ನಿನಗೆ ಭೂತವು ಬಡಿಲಿಕ್ಕಿಲ್ಲ, ಆಲೋಚನೆ ಮಾಡು. ಇಷ್ಟು ದೊಡ್ಡ ಒಂದು ಮದುವೆಯ ಕಾರ್ಯಕ್ರಮ ನನ್ನ ಒಬ್ಬನ ತಲೆಯಲ್ಲಿ ಆಗಬೇಕು. ಆ ತಲೆಯಲ್ಲಿ ಜನ್ಮಕಾಲಕ್ಕೆ ಆಗ್ಲಿಕ್ಕೆಲ್ಲ. ಅದೇನು? ಅದನ್ನು ಕೆತ್ತಲಿಕ್ಕೆ 4 ದಿವಸ ಉಂಟು. ಇಲ್ಲಿ ಕೆತ್ತಿ ಇಲ್ಲಿ ಚಪ್ಪರ ಆಗಲ್ಲ ನನ್ನ ಆಲೋಚನೆಯಲ್ಲಿ ಇದ್ದ. ಹೇಳಿ ಹಾಗೆ ಅಂತರ್ಪಟ ಅಂತರ್ಪಟ ಅಂತರ್ಪಟ. ಈ ಕಡೆ ಬನ್ನಿ ಅಮ್ಮ, ಹುಡುಗಿಯ ಕೈಯಲ್ಲಿ ಕೊಡಿ, ಇಟ್ಕೊಳ್ಳಿದ್ದಾರೆ. ಯಾಕೆ ಗೊತ್ತಾಯ್ತಾ? ಕೊರಳಿಗೆ ಹಾಕ್ಲಿಕ್ಕೆ. ನನ್ನನ್ನೇ ಮದುವೆ ಹಾಕ್ತೀರ? ಅದು ಹೇಗೆ ಆಗ್ತದೆ? ಹೌದಾ? ಅದು ಹುಡುಗಿಯ ಕೊರಳಿಗೆ ಹಾಕುವುದಕ್ಕಿರುವುದು, ನಾನು ಹೇಳ್ತೇನೆ. ಆಮೇಲೆ ತದೇವ ಲಗ್ನಂ ತುದಿನಂ ಸೇವಾ ತಾರಾ ಬಲಂತು ಚಂದ ಸೇವಾ ವಿದ್ಯಾ ಬಲಂತು ದೈವ ಬಲಂತು ಸೇವಾ. ಭಕ್ತಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇದೀಗ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಹೊರಡಲಿರುವುದು. ಹಣ್ಣುಕಾಯಿ ಸಮರ್ಪಿಸುವ ಆ ಭಕ್ತಾಭಿಮಾನಿಗಳು ಸರದಿಯ ಸಾಲಿನ. ದೇವರ ಮೂರ್ತಿ ಕಟ್ಟೆ ಪೂಜೆಗೆಲ್ಲ ಮತ್ತೆ ಎಲ್ಲಿಗೆ? ನಿನ್ನ ಅಪ್ಪನ ಮನೆಗೆ. ಭಾಷೆ ಗಿಟ್ಟವ ಮತ್ತೆ ಹೊತ್ತುಕೊಂಡಿಲ್ಲ. ಎಂತದ್ದು ದಾರಾ ಕಲಶ. ಒಂದು ಹಿರಿಯವರಿಂದ ಮುಟ್ಟಿಸುವ ಕ್ರಮ ಉಂಟು. ನೀವೇ ದೊಡ್ಡ ಮುಟ್ಟಿಸು. ಹಾಗಲ್ಲ, ಮುಟ್ಟಿಸಬೇಕು ಅಂತ ಹೊರಡುವಾಗ ಪಕ್ಕ ನೆನಪ ಎಂತ ಪುರೋಹಿತಾರೆ. ಎಷ್ಟು ದೊಡ್ಡ ಸಭೆ, ಸಭೆದು ಎಷ್ಟು ನಿನ್ನ ತಲೆಗೆ ಅದು. ಸಭೆ ಸಭೆ ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತದೆ. ಹಾಗೆ ಅಂತ ಮುಟ್ಟಿಸದು ಇದ್ರೆ ಅವರಿಗೆ ಬೇಸರ ಆಗ್ತದೆ. ಒಟ್ಟು ಸಮಸ್ಯೆಗೆ ಈಗ ಪರಿಹಾರ ಇಲ್ವೇ? ಸುಲಭದ್ದು ಏನದು? ಹೀಗೆ ಮಾಡುವ. ಈಗ ಇಲ್ಲಿದ್ದವರು ನೀವು ಇದನ್ನು ಮುಟ್ಟಲಿ, ನೀವು ಸಿಕ್ಕಿದರೆ ಅವರು ನಿಮ್ಮನ್ನು ಮುಟ್ಟಲಿ, ಅವರನ್ನು ಹಿಂದಿನವರು ಮುಟ್ಟಲಿ, ಮತ್ತೆ ಸಿಕ್ಕಿದವರೆಲ್ಲ ಅವರಷ್ಟಕ್ಕೆ ಮುಟ್ಟುತ್ತಾ ಇಲ್ಲಿ ನಮ್ಮ ಕೆಲಸ ಆಗುತ್ತಾ ಇಲ್ಲಿ.
ಹಾಗೆ 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 ಹೇ, ಮುಂದೆ ಬಾ. ಯಾಕೆ ಪುರೋಹಿತ್ರೆ? ಎಂತ ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದ ಹಾಗೆ ಹಾಕುದು. ಎಲ್ಲರೂ ಕೈ ಹಾಕಿದ್ರೆ ಮ್ಯಾಸ್ ಆಯ್ತು ಮುಟ್ಟು ಅಂತ. ಹಾ, ಪಾಪ ಎಲ್ಲವರು ಕೈ ಹಾಕುದಲ್ಲ, ನನ್ನೊಂದು ಯಾಕೆ ಬಾಕಿ ಇರುವುದು? ಅವಕಾಶ ಯಾಕೆ ಅಂತ ಗೊತ್ತುಂಟಾ? ಗೊತ್ತಿಲ್ಲ ಪುರೋಹಿತ್ರೆ. ಮತ್ತೆ ಅಧಿಕ ಪ್ರಸಂಗ ಯಾಕೆ? ಅವಕಾಶ ಕಡಿಮೆ ಸಿಗುವುದಲ್ಲ, ಹಾಗೆ ಕೈ ಹಾಕುವುದು. ನಿನಗೆ ಅವಕಾಶ ಸಿಕ್ಕದಲ್ಲೆಲ್ಲ ಕೈ ಹಾಕ್ತಿಲ್ಲ. ಹೋಗುವ ಕಾಲಕ್ಕೆ ಇದು ಹಿರಿಯವರೆಲ್ಲ ಸೇರಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ. ನಂಗೆ ಆಶೀರ್ವಾದ ಮಾಡ್ಲಿಕ್ಕೆ ಆಗುದಿಲ್ಲ ಗುರು. ಆಗ್ತದೆ, ಏನಾಗದೆ. ನಿನ್ನಪ್ಪ ಜಯರಾಮ ಕೊಟ್ಟಾರಿದ್ದಾನಲ್ಲ, ಅವನಿಗೊಮ್ಮೆ ಹೋಗಿ ಮೊದಲು ಆಶೀರ್ವಾದ ಮಾಡು. ಇನ್ನೂ ಒಂದು 4 ಮಕ್ಕಳಿದ್ರೆ ಇಲ್ಲಿಗೆ ಕಳಿಸಿಕೊಡ್ಲಿಕ್ಕೆ ಹೇಳು. ಏನು ಕೈ ಈಗಲೇ ಹೋಗುತ್ತೆ ಮಗನೇ, ಕೊನೆಯವರೆಗೆ ಉಳಿಯುವುದಿಲ್ಲ. ನಿನ್ನ ತಪ್ಪಲ್ಲ, ನಿನ್ನನ್ನು ದೂರಿ ಪ್ರಯೋಜನ ಇಲ್ಲ. ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನಲ್ಲ, ಅವನಿಗೆ ಕೊಡ್ಬೇಕು. ಬರುದಿಲ್ಲ ಅಂತ ಹೇಳಿದ ಭಟ್ರಿ. ಮತ್ತೆ ಆಯ್ತು ಭಟ್ರು, ಅವ ಬಿಡ್ಬೇಕಲ್ಲ. ಯಾರು? ಅಣ್ಣನ ಮಗ ಉಜಿರೆ ನಾರಾಯಣ, ಅವನಿಗೆ ಕೊಡ್ಬೇಕು. ಅವನಿನ್ನ ಕುಟುಂಬದವ ಮನೆ ಹತ್ತಿರ ತೆಗಿಲಿಕ್ಕೆ ಸೌಟು ಬೇಕು ಭಾಷೆಗೆ. ಪುರೋಹಿತ್ರಿ, ಓ, ಅಲ್ಲ ಅವರಿಗೆ ಏನು ಗೊತ್ತಿದೆ? ಚಿಕ್ಕ ಮಕ್ಕಳು, ಮಕ್ಕಳ ಮಾತಿಗೆ ಇಷ್ಟೆಲ್ಲ ದಂತ ಮಾಡ್ತಿರಲ್ಲ ನೀವು. ನನಗೇನು ಕಣ್ಣು ಕಾಣುವುದಿಲ್ಲ ಅಂತ ನೀವು ಉಪದೇಶ ಮಾಡುದು? ಮತ್ತೇನು? ಅಮ್ಮ ಆಲೋಚನೆ ಮಾಡಿ ಮಕ್ಕಳು ಮಾಡುವ ಹಾಗೆ ಮಾಡಬೇಕು, ಒಟ್ಟು ಮಕ್ಕಳು ಮಾಡುವುದಲ್ಲ. ಹಾ, ಅಲ್ಲ ಶುರುವಾಗ್ ಶುರುವಾಗ್. ಹೇಳಿ. ಯಾವ ಸ್ವಾಮಿ, ನಾವು ನಂಬಿಕೊಂಡಿರುವ ದೈವ ಎಂದು ಶುಭ ಮುಹೂರ್ತದಲ್ಲಿ ಶುಭ ಗಳಿಗೆಯಲ್ಲಿ ಪುರೋಹಿತರ ಮೈಯಲ್ಲಿ ಬಂದು ನಮ್ಮೆಲ್ಲರ ದಿವದರ್ಶನ ನೀಡ್ತಾ ಇದ್ದೆ. ಅಕಾಲಿಕವಾಗಿ ಕಾಲವಾದಂಥ ಹಿರಿಯರು ನಿನ್ನನ್ನು ನಂಬದೆ ಅರ್ಥದಲ್ಲಿ ಬಿಟ್ಟೋದ್ರು, ಆದರೆ ನಾವು ನಂಬದಿರುವುದಿಲ್ಲ. ನಿನಗೆ ಕಾಲ ಕಾಲಕ್ಕೆ ಆಗಬೋಗ ಪಂಚವರನ್ನು ಕೊಡ್ತಾ ಬರ್ತೇವೆ. ಸ್ವಾಮಿ ಉಜಿರೆಯ ಬಬ್ಬರ್ಯ. ನಿಮ್ಮ ಗಗ್ಗಾ ಸೇವೆ ಎಷ್ಟೊತ್ತಿಗೆ ಮುಗಿಯುವುದು? ಗಗ್ಗರ ಸೇವೆ ಮಾಡ್ಲಿಕ್ಕೆ ನಾನಿಂದೇನು ಭೂತ ಕಟ್ಟಿದೆ? ಈಗ ಮೇಲೆ ಬಂದದಲ್ವಾ? ಆಲೋಚನೆ ಮಾಡು. ಅವರು ಅಷ್ಟು ಚೆಂದ ಮಾಡಿ ಊದ್ತಾ ಇದ್ದಾರೆ, ಇಷ್ಟು ಮಂದಿದ್ದಾರೆ, ಯಾರು ಏನು ಮಾಡುವುದಿಲ್ಲ. ಪಾಪ ಅವರಿಗೆ ಬೇಸರ ಯಾಗುದು ಬೇಡ ಅಂತ ನಾನು ಪ್ರಾರಂಭ ಮಾಡಿದೆ. ನಿನ್ನ ಸಂತಾನದ ದೈವಕ್ಕೆ ಹೂ ಹಾಕಿದ ಹಾಗೆ ಹಾಕ್ತೀನಿ. ವರ್ಷಾದಿ ನೆನಪಿಗೆ ಅಂದದ್ದು ಮರಿಬೇಡ, ಜಾಗ್ರತೆ. ಪುರೋಹಿತ್ರಿ, ಮದುವೆ ಅಂದ್ರೆ ಶುಭ ಕಾರ್ಯ. ಹಾ. ಆರತಿ ಆರಿಸಿದ್ರೆ ಇದು ಅಶುಭ ಅಲ್ವಾ? ಅಮ್ಮ, ಮಂಗಲ ಕಾರ್ಯ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುದು ಯಾಕೆ? ಅಲ್ಲ, ಭಂಡಾರದಲ್ಲಿ ಎಷ್ಟು ಬೇಕಾದ್ರೂ ಉಂಟಲ್ಲ. ಹಾಳು ಮಾಡುವಾಗ ಆಲೋಚನೆ ಮಾಡಬೇಕು. ತಿಳಿದವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ. ಇದು ನಿಮ್ಮ ಉಳಿತಾಯ ಯೋಜನೆ. ಮತ್ತೆಂತದ್ದು? ಈಗ ಯಾರಿಗಾಗಿ ಉಳಿತಾಯ ಮಾಡುದು? ಯಾರ್ಯಾರಿಗೆ ಹೊರಟೆ ಅದಕ್ಕೆ ನಾನು ನೀನು ನನ್ನ ಮನೆಗೆ ಕೊಂಡು ಹೋಗುದು. ಹೋರಾಡೆ ಒಂದು ಅರಸಿನ ಎಣ್ಣೆ ಹಾಕೋ ಕ್ರಮ ಉಂಟು. ಅರಸಿನನ್ನು ಮಣ್ಣು ತಿನ್ನು. ಅರಸಿನ ಎಣ್ಣೆ ಅಂತ ನಾನು ಹೇಳಿದ ಹಾಗೆ ಹೇಳಿ. ಎನ್ನರಸಿ ಎಲ್ಲಿ ಎಲ್ಲಿ ಹೋಯ್, ನಿಮಗೆ ಸ್ವರ ಬರ್ತದೆ. ನೀವು ಆಡುವ ಮಾತು ನನಗೆ ಕೇಳುವುದಿಲ್ಲ. ಅಷ್ಟು ದೊಡ್ಡ ಆ ಸಭೆಯಲ್ಲಿ ಅಲ್ಲಿವರೆಗೆ ಕೇಳಬೇಕೋ ಬೇಡವೋ? ಕೇಳದಿದ್ದರೆ ಪರಿಣಾಮ ನಾಳೆ ಏನಾಗ್ತದೆ? ಬಂದವರೆಲ್ಲ ಹೇಳ್ತಾರೆ ಕಾರ್ಯಕ್ರಮ ಎಲ್ಲ ಬಹಳ ಒಳ್ಳೆಯದಾಗಿದೆ, ಆದರೆ ಒಂದೇ ಒಂದು ವಿಚಾರದ ಬಗ್ಗೆ ಬೇಸರ, ಮದುಮಗನಿಗೆ ಬಾಯಿ ಬರುವುದಿಲ್ಲ. ಹಾಗಾಗಬಾರ್ದು, ಗಟ್ಟಿಯಾಗಿ ಮತ್ತೆಂತದ್ದು? ಎನ್ನರಸಿ ಅದು ಚಿನ್ನಲ್ಲ, ಕಬ್ಬಿನ ಕೊಟ್ಟದ್ದು. ಯಾರು ಕೊಟ್ಟದ್ದು? ನಾನೇ ಕೊಟ್ಟದ್ದು. ನನಗೇನು ಅಪಸ್ಮಾರ ಉಂಟು? ಈಗ ಬಂದು ಬಿದ್ದದಲ್ವೇ? ಕಾರಣ ಉಂಟು. ಏನು? ನಾನು ಮೊದಲೇ ಹೃದಯ ರೋಗಿ. ಇವರ ಆರ್ಭಟಿಗೆ ನನ್ನ ಎದೆ ಬಡಿದು ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳಿಗೆ ಜನ ನೀನಾಗ್ತೀಯ. ನಂಗೆ ಇಲ್ಲಿ ಬರ್ಲಿಕ್ಕೆ ಪುರ್ಸೋತಿಲ್ಲ, ಮತ್ತೆ ಬೇಕಾದ್ರೆ ನೋಡುವ ಪುರ್ಸೋತ್ ಮಾಡಿ. ಹೌದಾ? ನೋಡ್ತೀಯಾ? ನಿಮ್ಮ ಮನೆಯ ಕೆಲಸ ಏನಿದ್ರು ನಾನು ಮಾಡ್ತೇನಂತ. ಹೌದಾ? ಗುರುಸ್ಥಾನದಲ್ಲಿ ಇಲ್ವಾ? ಆ ಭಾವನೆ ಇದ್ದರೆ ಒಳ್ಳೆಯದು, ಇಲ್ಲ ಇದ್ರೆ ಹಾಳಾಗಿ ಮಣ್ಣು ತಿಂದು ಹೋಗ್ತೀನಿ ಮಗನೇ. ಜೈ ಬಜಿ ಬಂಜಿ ಬಲಿ. ಬೇರೆ ಹದ ಸಾಕು. ಆಗಲಿ. ಎನ್ನರಸಿ ಎನ್ನರಸಿ ಎಷ್ಟೊಳ್ಳೆಯ ಸ್ವರ ಉಂಟು ಅದರಲ್ಲಿ ಬಿಟ್ಟು. ಒಂದರಸಿ, ಒಂದರಸಿ, ಪ್ರಾಣದರಸಿ, ಪ್ರಾಣದರಸಿ, ಪಟ್ಟದರಸಿ. ಎಲ್ಲರಿಗೆ ಸಿಹಿ ಖಾರ ಇಲ್ವಾ? ಖಾರ ಬರ್ತದೆ ಪಕ್ಕದಲ್ಲಿ, ಅರಸಿ ಅಂತ. ನಿಮ್ಮ ಇನ್ನ ಕಂಬಳದಂತಹ ಮುಖಕ್ಕೆ ಪುರೋಹಿತರು, ಕಂಬಳ ನಿಷೇಧ. ಕಮಲದಂತಹ ಮುಖಕ್ಕೆ, ಕಮಲದಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಣ್ಣ ಅಚ್ಚಣ್ಣ ಅಚ್ಚಣ್ಣ. ಪುರೋಹಿತರ, ಓ, ಅಚ್ಚಣ್ಣ ಅಲ್ಲ, ಅನ್ಯಣ್ಣ. ಅನ್ಯಣ್ಣ ಅಲ್ಲ, ನಿನ್ನಪ್ಪ ಸೇಸಪ್ಪಣ್ಣ. ಭಾಷೆ ಕೆಟ್ಟ. ಎಂತದ್ದು ಹಚ್ಚುತ್ತಾ ಇರುವುದಾ? ನಾನು ಹೇಳಿದಾಗ ಎನ್ನರಸ, ಎನ್ನರಸ, ಹೊನ್ನರಸ, ಹೊನ್ನರಸ, ಪ್ರಾಣದ ರಸ, ಪ್ರಾಣದ ರಸ, ಪಟ್ಟದ ರಸ. ಪಟ್ಟದ ರಸ. ಪುರೋಹಿತರೆ, ಇಲ್ಲಿ ಮಜ್ಜಿಲದ್ದು ರಸ ಉಂಟಾ? ಮಜ್ಜಿಲದ್ದು
ಉಂಟು ಈ ಸಲ ರಸ ಕುಡಿದು ಹೋಗ್ತಿ ಮಗನೇ, ನೀನು ಮೇಲೆ ಬೀಳುವುದಿಲ್ಲ. ಯಾರು ಹೇಳಿ? ಹಾ ಕುಡಿದ್ರೆ ಸಾಯ್ತಾರಂತ ಯಾರು ಹೇಳಿ? ಮತ್ತೆ ಬದುಕರಂತೆ ಹೇಳಿದ್ದೀರಿ. ನಾವು ಒಟ್ಟಿಗೆ ಕುಡಿದು ಸಹ ನೇರವಾಗಿ ಕೂತಿದೆ. ಅವರು ನಿನ್ನ ಹಾಗಲ್ಲ, ಅವರು ಬೇಕಾದನ್ನು ಆಗಾಗ ತೆಕ್ಕೊಡ್ತಾ ಇದ್ದಾರೆ. ನಿನಗೆ ನಾನು ಅರಸ ಅಂತ ಹೇಳುವಾಗ ರಸ ಅಂತ ನೆನಪಾಗ್ತದೆ. ನಿಮ್ಮ ಮುಚ್ಚಿದಂತಹ ಮುಖಕ್ಕೆ ಪುರೋಹಿತರೆ, ಏನು ಮುಚ್ಚಿದಂತಹ ಮುಖಕ್ಕೆ ಅದನ್ನೇನು ಮುದ್ದಿನಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ, ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ 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 ಅಚ್ಚಮ್ಮ. ಅಚ್ಚಮ್ಮ ಯಾರು? ನಿಮ್ಮ ಚಿಕ್ಕಮ್ಮವ? ನನ್ನ ಚಿಕ್ಕಮ್ಮ ಅಲ್ಲ, ನಿನ್ನ ಅತ್ತೆ. ಅಮ್ಮ, ಕಾರ್ಯಕ್ರಮ ಎಲ್ಲ ಬಹಳ ಅಲ್ಲ, ಎಷ್ಟು ಉತ್ತಮವಾಗಿ ಈಡೇರಿಸಿಕೊಟ್ಟಿದ್ರಿ ಪುರೋಹಿತ್ರೆ ಕಾರ್ಯಕ್ರಮ. ಎಂತದಮ್ಮ ಉತ್ತಮ, ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲ, ಮದುವೆಗೆ ಬಂದದ್ದು ನೋಡುವುದಕ್ಕೆ, ನೋಡುತ್ತಾ ಕುಳಿತಿದ್ದಾರೆ, ತಪ್ಪ? ನೋಡಿ ಆಯ್ತಲ್ಲ, ಇನ್ನೂ ಕೆಲಸ ಇಲ್ವಾ? ಇನ್ನೇನ್ ಕೆಲಸ ಇದೆ? ಊಟ ಮಾಡುದು ಬೇಡವಾ? ಹೇಳಿ ಹೇಳಿ ಎಲ್ಲ ಹೇಳಿ ಹೇಳಿ ಸಾಲಾಗಿ ಬಂದು ಕೊಟ್ಟು ಹೋಗಿ, ಬೇಗ ಆಗಬೇಕು. ಬೇಗ ಏನನ್ನು ಸಾಲಾಗಿ ಬಂದು ಕೊಡುವುದವರು? ಉಡುಗೊರೆ ತಂದು ಕಾಯ್ತಾ ಇದ್ದಾರೆ, ಎಷ್ಟೊತ್ತಿಗೆ ಪ್ರವೇಶ ಮಾಡುದು ಅಂತ. ಸಭೆ ಉಂಟೆಷ್ಟು, ಬರ್ಲಿ ಬರ್ಲಿ ಬೇಗ. ಅದಕ್ಕೆ ನೀವು ಹೇಳುವುದು ಎದ್ದು ಬನ್ನಿ ಅಂತ. ಇದು ಎದ್ದು ಬರುವುದಿಲ್ಲ ಪುರೋಹಿತ್ರೆ. ಅದೇನು ಕಾರಣ ಇದೆ. ಹಾ. ನಾವು ಲೇಖನ ಕೊಡುವಾಗಲೇ ಸೂಚನೆ ಕೊಟ್ಟಿದ್ದೆ, ಏನು ಅಂತ? ಆಶೀರ್ವಾದವೇ ಉಡುಗೊರೆ ಅಂತ. ಎಷ್ಟು ಒಳ್ಳೆ ವಿಷಯ ಮಾರೇರೆ. ತಂದದ್ದನ್ನು ಏನೂ ಖರ್ಚು ಮಾಡ್ಲಿಕ್ಕಿಲ್ಲ, ಹಾಗೆ ಮನೆಗೆ ಕೊಂಡು ಪುರೋಹಿತರೆ ಓ, ಸಭೆಯಲ್ಲೆಲ್ಲ ಕರೆದು ಹೇಳ್ತಾ ಇದ್ದಾರೆ, ಏನಂತೆ? ಮೊದಲು ಪುರೋಹಿತರ ಕೈ ಬೀಳಬೇಕು. ಈಗ ನೀವೆಲ್ಲ ಕಾಯುವುದು ನನ್ನ ಕೈ ಬೀಳ್ಬೇಕು ಅಂತ ಅಲ್ವಾ? ಆಲೋಚನೆ ಮಾಡಿದ್ದಾರೆ. ನಾನಿರುವವ ನಿಮಗೆ ಒಬ್ಬ ಪುರೋಹಿತ, ನನ್ನ ಕೈ ಬಿದ್ದರೆ ಮತ್ತೆ ನಿಮಗೆ ಗೊತ್ತಾಗಿ. ಹಾಗಲ್ಲ ಸ್ವಾಮಿ, ಮತ್ತೆ ಹೇಗೆ ಸ್ವಾಮಿ? ಉಡುಗೊರೆ ಕೊಡುವಂತ ಕ್ರಮ ಉಂಟಲ್ವಾ? ಮತ್ತೇನು ಮಾಡುದು, ಬಂದಾಗಿದೆ ಅಲ್ಲ. ಆಗ್ಲಿ. ಸೋಮಜಾಡೇನು ಸೋಮಜಾಡೇನ ಯಾರು ನಿಮ್ಮ ಕುಟುಂಬದವ? ಸೋಮಜಾಡ ಅನ್ನುವ ನನ್ನ ಮೇಲಿನ ಅಭಿಮಾನದಿಂದ ಕೊಟ್ಟಂತಹ ಪಟ್ಟೆ ಹೇಳಿದ್ದಾರೆ ಸ್ವಾಮಿ ಭಟ್ರೆ, ನಿಮ್ಮ ಜೀವನ ಪರ್ಯಂತ ನನ್ನ ಹೆಸರು ಹೇಳ್ತಾ ಇರಬೇಕು ಅಂತ. ಆದ್ದರಿಂದ ಕೊಟ್ಟವರನ್ನು ಕೊಡದೇ ಇದ್ದವರು, ಆದ್ದರಿಂದ ಅವನ ಹೆಸರು ಹೇಳ್ತಾ ಇರೋದು. ಸೋಮಜಾಡೇನ ಸೋಮಜಾಡೇನ ಓ ಪಟ್ಟೆ, ನಿನ್ನಲ್ಲಿ 108 ಬಟ್ಟೆ ಕೊಟ್ಟೆ, ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ರೋಹಿತ ಕಡೆಯಿಂದ ಉಡುಗೊರೆ ಮದುಮಗನ ಕೊರಳಿಗೆ, ಮದುಮಗನ ಕೊರಳಿಂದ ಮದುಮಗಳ ಹೆಗಲಿಗೆ, ಮತ್ತೆ ಬಂದಲ್ಲಿಗೆ. ಕೊಡುವುದಕ್ಕಿಲ್ವ ಪುರೋಹಿತರೆ? ಓದಲ್ಲೆಲ್ಲ ಪಟ್ಟೆ ಕೊಡ್ತಾ ಹೋದ್ರೆ ನಮಗೆ ವರ್ಷಕ್ಕೆ ಪಟ್ಟೆ ಎಷ್ಟು ಬೇಕು ರಾಯರೇ? ಅಷ್ಟಕ್ಕೊಂದು ಕೊಟ್ಟು ಮುಗಿಸುವುದಷ್ಟೇ. ಅಮ್ಮ, ಕಾರ್ಯಕ್ರಮದ ಕೊನೆ ಹಂಗಾಗಿ ಅದು ನಿಮ್ಮ ಮುಖ್ಯ ನೀಡಲಿ ಪುರೋಹಿತ. ಹಿಡಿದು ಹೋಗ್ಲಿ. ಏನಮ್ಮ, ಬಾಮ್ಮ, ಅಂಬಾ ಓ, ಅಲ್ಲಿ ಕಂಬ ಉಂಟು, ಕಟ್ಟಿ ಹಾಕಿ. ಹಗ್ಗೆಲ್ಲ ಅಂತ ತಲೆ ಬಿಸಿ ಮಾಡುದು ಬೇಡ. ಇಗೋ ಬೇಕಾದ ಮನೆಯ ಮಡ್ಡಿ ಮುಟ್ಟಾಲ ಕೊಡುತ್ತೇನೆ ಶಾಪ. ಚಾಪೆ ಕೊಟ್ಟರೆ ಹೋಗಿ ಮಲಗ್ತೇನೆ. ಮಲಗ್ತೀಯ? ಶಾಶ್ವತವಾದದಿದ್ದೆ, ಮತ್ತೆ ಎಳ್ಲಿಕ್ಕೆಲ್ಲ ಸತ್ಯ ಹೋಗ್ತೀನಿ. ಯಾಕೆ ಬಿಸಿ ಆಗುದು? ಯಾಕೆ? ಇದೆಂತದು? ಅದೆಂತದ್ದು? ಜನಿವಾರ. ಶನಿವಾರ ಅಂತ ಎಲ್ಲರಿಗೂ ಗೊತ್ತು. ಅಲ್ಲ, ಆದಿತ್ಯವಾರ ಭಾಷೆ ಕೆಟ್ಟವ. ಜನಿವಾರ ಅಸ್ಪೃಶ್ಯನಾದ ನೀನು ಮುಟ್ಟಿದ ಕಾರಣ ಅದು ಅಶುದ್ಧವಾಗಿ ಹೋಯ್ತು. ನಾನು ಇದು ಹೇಗೆ ಶುದ್ಧ ಮಾಡ್ಬೇಡಿ ಪುರೋಹಿತರೆ. ಇವತ್ತು ಹೋಗುವಾಗ ತೆಗೆದುಕೊಡಿ, ನಾಳೆ ಬರುವಾಗ ಒಗ್ದು ತರ್ತೇನೆ, ಶುದ್ಧ ಆಗ್ತದೆ. ಜನಿವಾರವನ್ನು ಒಗಿತೊರೆಯದದ್ದು ಬಟ್ಟೆಯ ಹಾಗಲ್ಲ. ದಶಗವ್ಯ ಮಾಡಿದರೂ ಶುದ್ಧ ಆಗಲಾರದು. ನೀನು ಬಾ, ನೀನು ಬಾ, ನೀನು ಬಾ. ನೋಡು, ಇವರೆಲ್ಲ ನಿನ್ನ ಜೊತೆಯಲ್ಲಿದ್ದವರು ಇವತ್ತು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವರಿನ್ನೊಂದು ಆಶೀರ್ವಾದ ಪಡೆಯುವ ಕ್ರಮ. ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳಿ, ಆಯ್ತಾ? ಅಣ್ಣಂದಿರೇ, ಅಣ್ಣಂದಿರೆ, ಅಕ್ಕಂದಿರೇ, ಅಕ್ಕಂದಿರೆ, ತಮ್ಮ ತಂಗಿಯಂದಿರೇ, ತಮ್ಮ ಗುರು ತಂಗಿಯಂದಿರೆ, ಹಿರಿಯರೇ, ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡ್ತಾ ಇದ್ದೆ. ಬಾಳೆ ಮೀಸದ ಕೊಂಬುದ ಕೈ ದೆಪ್ಪಣ್ಣ. ಓ ದೇವರೇನೆ, ಆಟ ಆಡ್ತಾ ಇದ್ದೇವೆ, ಅಡಿಗೆ ಕೊಂಬು ತಿರ್ಗವೆ. ಓಡಿ ಆಟ ಆಡ್ತೀನಿ ನಿನ್ನ ಒಟ್ಟಿಗೆ ಪೊಂಜೇನ ತೊಟ್ಟಿಗೆ ವಾ ನರಮ್ಮನಿ ಮಾರಾಯ. ಇವತ್ತು ನನ್ನ ಪತಿಯವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಪತಿಯವರ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಹಿರಿಯವರಾದ ನೀವು ಆಶೀರ್ವದಿಸಿ. ಹಿರಿಯವರಾದಂತಹ ನೀವೆಲ್ಲರೂ ಹಾಗೆ. ಅಮ್ಮ, ಇಲ್ಲಿ ಬನ್ನಿ. ಏನಾಯ್ತು ನಿಮಗೆ? ಅವಳನ್ನು ಚಿಕ್ಕವಳು ಪುರೋಹಿತ್ರೆ. ಬಾಯಿಗೆ ಬೆರಳಿಟ್ರು ಕಟ್ಲಿಕ್ಕೆ ಗೊತ್ತಿಲ್ಲದ ಮುಂಚೆ ಅವಳು. ನಾಳೆಯಿಂದ ಮತ್ತೆ ಗೊತ್ತಾದಿತ್ತಮ್ಮ. ಇವತ್ತು ಇವನಿಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ ಪುರೋಹಿತ್ರೆ. ಇವ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ? ಅವರು ಹೇಳುವ ಮಾತೆಯಲ್ಲಿ ಅರ್ಥ ಉಂಟು. ಏನು ಮಾಡ್ತಾನೋ? ಎಂತ ಮಾಡ್ತಾನೆ? ಎಂತ ಮಾಡ್ತಾನೆ? ಮಾಡುವುದು ಎಂತದ್ದು ಮಾರಾಯ? ಎಲ್ಲವರೂ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಅಷ್ಟನ್ನೇ ಮಾಡ್ತಾನೆ. ಮನೆಯ ಕೆಲಸ ಮನೆಯ ಕೆಲಸ ಹೇಳಿಕೊಳ್ಳಿಕ್ಕೆ ಜನ ಉಂಟು. ಅದಕ್ಕೆ ನೀವಾಳು ಓ
ಈರದಾಯ ಬುಲಿಪುಲ್ ಹಚ್ಚಿ ಬೊಕ್ಕಡೆ ಚೆಂದಲ್ಲ ಈರು ಬುಲ್ಪೊಚ್ಚಿ ದಾಯನ ಮಂಡ ಪೆಜ್ಜಿ ಕರ್ಲು ಕಣ್ಣೀರು ಬರ್ಬಿಡು ನಮ್ಮದಾಯ ಬುಲಿಪುಲ್ ನಂಗೆ ಮರಲ್ಲ ನಾಲ್ ಸರ್ತಿ ಅಂಚಿಂಚಿ ಪೋಂಡ ಪೂರ ಸಮಾಪುಡು ಕೈ ತೆಗೆದೇಟು ಮರವಲ್ಲ ಕವೆ ರಾಯರ ಈ ಕಡೆಗೆ ಬನ್ನಿ ಒಂದು ಹಿರಿಯವರಿಂದ ಆಶೀರ್ವಾದ ಪಡೆಯುವ ಕ್ರಮ ಕೈ ಮುಗಿರಿ ನಾನು ಹೇಳಿದ ಹಾಗೆ ಹೇಳಿ ಅಣ್ಣಂದಿರೇ ಅಣ್ಣಂದಿರೇ ಅಕ್ಕಂದಿರೇ ಅಕ್ಕಂದಿರೇ ಗುರು ಹಿರಿಯರೇ ಗುರು ಹಿರಿಯರೇ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಅಕ್ಷರರಿ ಬಂದೆ ನಿನ್ನ ಶಿಕ್ಷಿತನೆಂದು ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ಬಂದವ ನನ್ನ ಎದುರಾಳಿಯಾಗಿ ಬಂದವ ಯಕ್ಷ ಗಿಕ್ಷ ಯಾರೇ ಆಗಿರಲಿ ನನಗೆ ಲಕ್ಷವೇ ಹಾಗಾಗಿ ಬಡಿದವರು ಸಾಕಾಗಿ ಬಂದಿದ್ದಾರೆ ಬದುಕು ಶೆಟ್ಟದಾದ್ರೆ
ಹೊರಗಿಸಿದ ಬಳಿಕ ಪೂರ್ವಜರನು ತರಗರಿಸಿ ಭಯದಿಂದ ನಡುಗುತ್ತ ಹೊರದಿ ನಡೆದಂದಾಗ ಮಾಲಿನಿಗೆ ರಗಿ ಪೇಳಿದನು ಅಮ್ಮ ಅಯ್ಯಯ್ಯೋ ಯಾರ ನೀನು? ಅಯ್ಯಯ್ಯೋ ಏನು? ಅಯ್ಯಯ್ಯೋ ನಾನಮ್ಮ ನಿಮ್ಮ ಗಂಡ. ಏಯ್! ಮೈ ಮೇಲೆ ಪ್ರಜ್ಞೆ ಉಂಟ ನಿನಗೆ? ಏನು ಯಾರ ಗಂಡ? ನಾವಿಬ್ಬರು ಒಟ್ಟಿಗೆ ಓದೋದು ಗೊತ್ತುಂಟ? ಬಡಿತೇನೆ. ನಾವಿಬ್ಬರು ಒಟ್ಟಿಗೆ ಗುರುಪುರಕ್ಕೆ ಹೋದದ್ದು ಹಾ, ನೀನು ಮತ್ತು ನನ್ನ ಗಂಡ ಒಟ್ಟಿಗೆ ಸುರಪುರಕ್ಕೆ ಹೋದ. ಅಲ್ಲಿಯ ವಿಷಯ ಗೊತ್ತುಂಟಮ್ಮ. ಹೌದಾ? ಹೇಳು. ಲಾಲಿಸಬೇಕು ತಾಯಿ ಆ, ಆ, ಲಾಲಿಸಬೇಕು ತಾಯಿ ಭಿನ್ನಹಗಳ ಮಾಲಿನಿ ಗುಣಮಣಿಗೆ ಮಾಲಿನಿ ಗುಣಮಣಿಗೆ ಕಾಳಗದರೆ ದೂರಜಾಲವಗೆಲಲೆಂದು ಕಾಳಗದರೆ ದೂರಜಾಲವಗೆಲಲೆಂದು ಲೀಲೆಯೊಳೆದಂತ ನಿನ್ನಯ ಕಾಂತ ಕಾಳಗದಲ್ಲಿ ದೂರಜಾಲವಗೆಲಲೆಂದು ಲೀಲೆಯೊಳೆದ ನಿನ್ನಯ ಕಾಂತ ಲಾಲಿಸಬೇಕು ತಾಯಿ ಲಾಲಿಸಬೇಕು ತಾಯಿ ನಿನ್ನ ಆಗದ ಕೆಲಸ ಎಲ್ಲ ಯಾಕೆ ಬೇಕು ನಿನಗೆ? ಅಮ್ಮ ನಾವಿಬ್ಬರು ಒಟ್ಟಿಗೆ ಹೋದದ್ದ ಒಬ್ಬೊಬ್ಬರಾಗಿ ಬಂದದ್ದು. ದೇವರ ಕಳ್ಳರೆಲ್ಲರೂ ದೇವರ ಕಡಲು ಒಟ್ಟೊಟ್ಟಿಗೆ ಬಂದ್ರ? ಮೊದಲು ಬಂದದ್ದು ಅಗ್ನಿ. ಅಗ್ನಿ ಬಂದ ಕೂಡಲೇ ಅಗ್ನಿ 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 ಬಂದದ್ದೇ ಕಡ. ನಿಮ್ಮ ಗಂಡ ಈಗ ನೋಡಿದ್ದು ಚುಲ್ಲ ವರ್ಣಾಸ್ತ್ರ. ಹಾ, ವರುಣಾಸ್ತ್ರ ಬಿಟ್ಟರು. ವರ್ಣಾಸ್ತ್ರ ಬಿಟ್ಟದ್ದು. ಅವ ಬಂದದ್ದು ನಂದಿ ಹೋದದ್ದು. ಆಮೇಲೆ ಕುಂಬಾರ ಬಂದ, ಕುಬೇರ ಬಂದ. ಅವನು ಕೂಡ ಸೋತೋದ. ಆ ಎಲ್ಲರೂ ಸೋತೋಡಿದ್ಮೇಲೆ ಕೊನೆಗೆ ಬಂದ ಯಾರು? ಸುರತ್ ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡು ಗುಜ್ಜಿರಿಟ್ಕೊಂಡು ಬಂದ. ನಿನ್ನ ಕುಟುಂಬದವ ನಾವು 56 ಸುರತ್ ಕಲ್ಲಿಂದ ಬರುದಲ್ವಾ? ಅಯ್ಯೋ, ಅದು ಹಾಗಲ್ಲ. ಐರಾವತವನ್ನ ಏರಿ ವಜ್ರಾಯುಧವನ್ನ ಹಿಡಿದುಕೊಂಡು ಆ ಸುರೇಂದ್ರ ಬಂದ. ಐರಾವತನ್ನ ಏರಿ ಗುಜಿರಿ ಅಲ್ಲ ವಜ್ರಾಯುಧ ಇಟ್ಕೊಂಡು ಸುರೇಂದ್ರ ಬಂದದ್ದೇ ತಡ ನಿಮ್ಮ ಗಂಡನ ಎದುರು ನಿಂತ. ನಿಮ್ಮ ಗಂಡ ಹೀಗೆ ನೋಡಿದ್ದು. ಎಂತದ್ದ ನಿಮ್ಮ ಗಂಡ ನೋಡಿದ್ದು? ಏನ ಪಾಪಿ ಮಗನೇ, ಒಂದಕ್ಕೆ ಎರಡಕ್ಕೆ ಹೋಗ್ತೀಯಾ? ಏನು ಒಂದಕ್ಕೆ ಎರಡಕ್ಕೆ ಯಾವ್ದಾದ್ರು ವಿಷಯ ಇದ್ರೆ ಅದನ್ನ ತೆಗೆದುಕೊಂಡು ಹೋಗುತ್ತೀಯ? ಒಂದಕ್ಕೆ ಎರಡಕ್ಕೆ ನಿನ್ನ ಅಪ್ಪ ಸೀಮೆ ಎಣ್ಣೆ ನಾರಾಯಣನ ಬಳಿಗೆ ಹೋಗ್ತೀಯ. ಶ್ರೀಮನ್ನಾರಾಯಣ ನಾರಾಯಣ ಅವನ ಬಳಿಗೆ ಹೋಗ್ತೀಯಾ? ನಿನಗೆ ಧೈರ್ಯ ಉಂಟಾ? ಬಾ, ಉದ್ದ ಲಂಗದೊಳಗೆ ಈಗ ಬಾರ. ಯಾವುದು? ಉದ್ದ ಯುದ್ಧ ರಂಗದೊಳಗೆ ಬಾ. ಯುದ್ಧ ರಂಗದೊಳಗೆ ಬಾ, ಯುದ್ಧ ಮಾಡು. ಬಾ, ಬಂದು ಗಾಲಾವಾದಂತ ಯುದ್ಧ ಆಯ್ತು. ಯುದ್ಧದಲ್ಲಿ ಅಮ್ಮ ನಿಮ್ಮ ಗಂಡ ದೇವೇಂದ್ರನನ್ನು ಒಡೆದು ಓಡಿಸಿದ್ರಮ್ಮ. ಅಯ್ಯಯ್ಯಯ್ಯೋ, ನಿಲ್ಲಿಸು ಪುಣ್ಯಾತ್ಮ, ನಿಲ್ಲಿಸು. ದೇವೇಂದ್ರ ಹೊಡಿದ್ನಲ್ಲಮ್ಮ. ನಿಲ್ಲಿಸು.
ಇದು ಸಂತೋಷದ ವಿಷಯ. ನಗುತ್ತಾ ಹೇಳ್ಬೇಕು ನೀನೀಗ. ಇದನ್ನೀಗ ನಕ್ಕಿ ಹೇಳ್ಬೇಕಾ? ನಗುತ್ತಾ ಹೇಳ್ಬೇಕು. ಸಂತೋಷಕ್ಕಿ ಎಲ್ಲದು ಸಂತೋಷಕ್ಕೆ ಇದೀಗ. ಆಮೇಲೆ ವಿಷಯ ಕೇಳ್ಬೇಕಮ್ಮ. ಸಂತೋಷ ದೇವೇಂದ್ರ ಸುಳ್ಳುಗಳನ್ನು ಬಿಟ್ಟು ಅದನ್ನ ಅಷ್ಟೊತ್ತಿಗೆ ಒಬ್ಬೊಬ್ಬರಾಗಿ ಬಂದ್ರು. ಆಪು ಸೀರೆ ಅವರು ಅಪ್ಸರಾಂಗನೆ ನರ್ತನ ಎಲ್ಲ ಆಯ್ತಮ್ಮ. ಅಷ್ಟೊತ್ತಾಗ ಏನಾದು? ರಿಕ್ಷಾ. ಯಾವುದು? ಯಕ್ಷ. ಯಕ್ಷ ಮುಂದೆ ಹೋಗಲಿ. ಯಕ್ಷ ಅದು ಹೌದಾ? ಅದೇ ಉಂಟಾ ಅಂತ ನಿನಗೆ? ಯಕ್ಷ ಬಂದದ್ದು ನಿಮ್ಮ ಗಂಡ ನಾನು ನೋಡಿದ್ದು ರಗ 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 ಏನು ದಿತ್ತ. ಓ, ಆ ರೀತಿ ಯುದ್ಧ ಮಾಡಿದ. ಅವತ್ತು ನಿಮ್ಮ ಗಂಡ ನೀವು ಬಂದದ ಕೂಡಲೇ ಎದ್ದು ನಿಂತು. ಇವ ಪುನಃ ಅಲ್ಲಿ ತನಕ ಹೋದದ್ದು ರಮ್ಮ ಅಂತ ಬಂದು ಇನ್ನೊಂದು ಕೊಟ್ಟದ್ದು ರೆಕ್ಕೆಯಲ್ಲಿ. ಆ ರೀತಿ ಯುದ್ಧ ಇವರ ಗಂಡನಿಗೆ ಒಂದು ಪೆಟ್ಟದಾಗಿತ್ತು. ನಿಂತಿದ್ರ ಅಲ್ಲಿಗೆ ಕೂತ್ರು. ಕುಳಿತುಕೊಂಡು ಅವರು ಕುಳಿತುಕೊಂಡು ಯುದ್ಧ ಮಾಡ್ತಾರೆ. ಏನು ಇರ್ಬೋದು. ಕುಳಿತ ಆಮೇಲೆ ಅಲ್ಲಿ ತನಕ ಹೋದ. ಹೋಗಿ ಬಂದ ನಿನ್ನ ಕೈ ಕಡಿತೇನೆ ನಾನು. ಅಲ್ಲಿ ತನಕ ಹೋಗಿ ರಗ 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 ಅಂತ ಬಂದದ್ದು. ಪುನಃ ಬಂದು ಕೊಕ್ಕಿನಿಂದ ಕೊಟ್ಟದ್ದು. ಹೌದಾ? ಕುಳಿತಿದ್ರ ಅಲ್ಲಿಗೆ ಮಲಗಿ. ಅಯ್ಯೋ, ಮಲಗಿಕೊಂಡ್ರ? ಅವ್ರು ಮಲಗಿಕೊಂಡು ಕೂಡ ಯುದ್ಧ ಮಾಡ್ತಾರೆ. ಅಮ್ಮ ನಿಮ್ಮಷ್ಟು ಅನುಭವ ಇಲ್ಲ. ನಾನು ಈ ಸಲ ಬಂದದಲ್ಲ, ನನಗೆ ಎಷ್ಟು ಗೊತ್ತಿಲ್ಲ. ನಾನು ಈ ಸಲ ಅಲ್ಲ ನಿಮ್ಮ ದೂತನಾಗಿ ಹೌದು ಇನ್ನೇನು ಮಲಗಿಕೊಂಡು ಯುದ್ಧ ಮಾಡ್ತಾರ ಅಂತ ಎಣಿಸಿದೆ. ಮಲಗಿರುವುದು ಕಾಣುದಿಲ್ಲ. ಎಂತಂತ ಹತ್ತಿರ ಹೋಗಿ ನೋಡ್ತೀನಿ. ಎಂತ ನೋಡಿದಂತದ್ದು ನಿಮ್ಮ ಗಂಡ ಇಷ್ಟು ಜನಾರಿಗೆ ಹೊರಗಾಗಿ ಸತ್ತ. ಪತಿಯನೇ ಮಾಡಿದೆಯಲ್ಲ ಈ ಪರಿಯನ್ನ ಜತೆ ಅಗಲುವಿರಿ ನಲ್ಲ ಕ್ಷಿತಿಯೊಳು ನಿಮ್ಮ ನಗಲಿ ಜೀವಿಸಲೆಂದು ಈ ವ್ಯಥೆಯ ಯಾರೊಡ ಹೇಳಲಿಗೆ ಪತಿಗೆ ನೀ ಮಾಡಿದೆಯಲ್ಲ ಅಯ್ಯೋ ಶಿವನೇ, ಎಂತ ಆಕರ್ಷಕ ಕಠೋರವಾದಂತಹ ಮಾತುಗಳನ್ನೆಂದು ಕೇಳ್ತಾ ಇದ್ದೇನೆ ನಾನು. ನನ್ನವರು ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತು ಹೇಗೆ? ಮಂಗಳಾರತಿನ ಹಿಡಿದುಕೊಂಡು ನಿಂತುಕೋ, ನಾನು ಬರುವಂತಹ ವೇಳೆಯಲ್ಲಿ ನಗುಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಗು ಎನ್ನುವುದಾಗಿ ಹೇಳಿ ಹೋದರಲ್ಲ, ಅವರು ಹೇಳಿ ಹೋದರಲ್ಲ. ಭವಿಷ್ಯವೆನ್ನುವುದು ಉಜ್ವಲವಾಗುತ್ತಿತ್ತು, ಬದುಕೆನ್ನುವುದು ಬಂಗಾರವಾಗುತ್ತಿತ್ತು ಎನ್ನುವುದಾಗಿ ಭಾವಿಸಿಕೊಂಡು ಎಲ್ಲ ಹೆಣ್ಣು ಮಕ್ಕಳ ರೀತಿಯಲ್ಲಿ ಹಣೆಯಲ್ಲಿರುವಂತಹ ಕುಂಕುಮದ ತಿಲಕ, ಕೊರಳಲ್ಲಿರುವಂತಹ ಮಾಂಗಲ್ಯದ ಪದಕ ಇರಬೇಕು ಕೊನೆಯ ತನಕ ಎನ್ನುವುದಾಗಿ ಆಶಾ ಗೋಪುರವನ್ನು ಕಟ್ಟಿಕೊಂಡಂತಹ ಹೆಣ್ಣು ನಾನು. ಅದೆಲ್ಲವೂ ಕೂಡ ಬಿರುಗಾಳಿಗೆ ಸಿಕ್ಕಂತಹ ಮರಳಿನ ಗೋಪುರದ ಹಾಗೆ ಪುಡಿಪುಡಿಯಾಗಿ ಹೋಯಿತಲ್ಲ, ಪುಡಿಪುಡಿಯಾಗಿ ಹೋಯಿತಲ್ಲ. ನಿಮ್ಮನ್ನು ಕಳೆದುಕೊಂಡು ಖಂಡಿತವಾಗಿ ನಾನು ಬದುಕುಳಿಯುವುದಿಲ್ಲ ಸ್ವಾಮಿ, ಖಂಡಿತವಾಗಿ ನಾನು ಬದುಕುಳಿಯುವುದಿಲ್ಲ. ನಾನು ಕಳಿಸಾಗಿದ್ದೇನೆ, ನಾನು ಕಳಿಸಾಗಿದ್ದೇನೆ. ಅತ್ತ ಬಲವೇ ನಿನ್ನು ಸುಮ್ಮನೆ, ಅತ್ತು ಫಲವೇ ನಿನ್ನು ಸುಮ್ಮನೆ, ಸತ್ತವರು ಜೀವಿಪರೇ ಸಮರ ಸಮರ್ಥರಾಗಿ ಶಾಸ್ತ್ರಗೆ ಬಿತ್ತರಿಸಿ ಖದನಗಳ ಸುಮನದ ಮೊತ್ತವನ್ನು ಸದಿ ನಾಗವಾರ್ತಿಯಲ್ಲಿ ವಶಗೈವೆ ಎನ್ನುವುದಲೆ ಕರೆದಳ ಮಗನು. ನಿಮ್ಮನ್ನು ಕಳೆದುಕೊಂಡು ಖಂಡಿತವಾಗಿ ನಾನು ಬದುಕುಳಿಯುವುದಿಲ್ಲ ಸ್ವಾಮಿ, ಖಂಡಿತವಾಗಿ ನಾನು ಬದುಕುಳಿಯುವುದಿಲ್ಲ. ನಾನು ಕೂಡ ಸಾಯ್ತೇನೆ, ನಾನು ಕೂಡ ಸಾಯ್ತೇನೆ. ಇಲ್ಲ, ನಾನು ಯಾಕಾಗಿ ಈ ರೀತಿಯಾಗಿ ಕಣ್ಣೀರನ್ನು ಹಾಕಬೇಕು? ಯಾಕಾಗಿ ನಾನು ಈ ರೀತಿಯಾಗಿ ಅಳಬೇಕು? ಸತ್ತವರಿಗಾಗಿ ಇದ್ದವರು ಹತ್ತರೆ, ಹತ್ತವರು ಒಂದೇ ಸಾಯುವುದಕ್ಕೆ ನಮ್ಮ ಬಾಳೆಯಲ್ಲಿ ಶಾಶ್ವತವೇನಲ್ಲ. ನೀರ ಮೇಲಿರುವಂತಹ ಗುಳ್ಳೆ ರೀತಿಯಲ್ಲಿ ನಮ್ಮ ಬದುಕು ಎಂದು ಒಡೆದು ಹೋಗುತ್ತದೆ ಎನ್ನುವುದಾಗಿ ಅರಿತವರು ಯಾರು ಇಲ್ಲ. ಹಾಗಿದ್ರೆ
ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗೆ ಈ ವೈಧವ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಎಲ್ಲಾ ದೇವತೆಗಳೇ ನನ್ನ ಈ ಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರಾ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಭರಿಸದೇ ಇದ್ದರೆ ದಿಟ್ಟಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ನಾನು ಯಾರಲ್ಲಿ ಹೇಳಿಕೊಳ್ಳುವುದು? ಇದ್ದಾನೆ, ನನ್ನ ಮಗನಿದ್ದಾನೆ ಮಹೇಶ. ಅವನೇ ಅದಕ್ಕೆ ಸರಿಯಾದಂತಹ ವ್ಯಕ್ತಿ. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಬಿತ್ತರಿಸಿ ನಿಮಗೊಂದು ಗತಿಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ನಾನು ಕರೀತೇನೆ. ಮಗನೇ ಮಹೇಶ, ಮಗನೇ ಮಹೇಶ.
ಧರಣಿಯ ಮೇಲೆ ಕಣ್ಣೀರ ಸುರಿಸುತ್ತ ಯಾರಿಂದ ಒದಗಿದಿ ಪರಿಯ ಚಿಂತೆಯು ನಿನಗೆ ಕಾರಣ ಬೇಳು ಬೇಳಮ್ಮ ಮಗನೇ ಹೌದು ಕಂದ ಹೌದು ಮಗನೇ ರಾರಾಜಿಸುವಂತ ರಾಜಾಂಗಣದಲ್ಲಿ ಹಾ ರಾಜಕುಮಾರರ ಜೊತೆ ಆಟವಾಡುತ್ತಿದ್ದೆ. ತಕ್ಷಣವೇ ಹಾ ಮಗನೇ ಶಿಷ್ಯ ಆ ಕಂದ ಈ ಕಡೆ ಹಾ ಎಂದು ದೀರ್ಘವಾದ ಧ್ವನಿ ಕೇಳಿತು. ಕರೆದವಳು ನಾನೇ ಕಂದ. ಅಮ್ಮ, ಹೆತ್ತ ತಾಯಿಯ ಕರುಣಿನ ಕರೆಯೆಂದು ಆಲಿಸಿ ಹಾ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಬಂದೆ. ಹಾ ಯಾಕೆಮ್ಮ ಕಣ್ಣೀರು? ಕಷ್ಟ ಬಂತು ಕಂದ. ಅಯ್ಯೋ ಶಂಕರನ ಮೇಲ್ ಸುರದ ಜೋತ್ಪವರು ಹರಿಯ ಶಂಕರನ ಮೇಲ್ ಸುರದ ಜೋತ್ಪವರು ಈ ಪರಿಯ ಕಷ್ಟ ಎತ್ತವರು ನಿನಗೆ ಧುರಧೀರನಾಗಿರುವ ತರಳ ನಾನಿರುತ್ತಿರಲು ನೆರ ಯಾಕೆ ಭೀತಿ ಮನದೊಳಗೆ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ನಾಳೆಯನ್ನು ತಗ್ಗಿಸಿ ಹೌದು ಮಗನೇ. ಪಾರವಾಗಿ ಕಡೆಗಣಿಸ್ತಾ ಇದ್ದಿ. ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ರೀತಿಯ ಕಷ್ಟ ಬಂದಿದೆ ನನಗೆ. ಯಾರಿಂದ ಕಷ್ಟ ಬಂತು, ಹೇಗೆ ಆಯಿತು ಎಂದು ಹೇಳಿದ್ರೆ ಸಾಕು. ಕ್ಷಣ ಮಾತ್ರದಲ್ಲಿ ಒಳ್ಳೆ ಶಿಕ್ಷೆಯನ್ನು ನಾನಯ್ಯೋ ಅಯ್ಯಯ್ಯೋ ಮುದ್ದು ಕಂದ ಕಂದ ಮಗನೇ ಮಗನೇ ಕಂದ 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 ಆ
ಬೇಳರೆ ನನಯೋ ಅಯ್ಯಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳು ಬೇತೀರಿತು ಮಗನೇ ನಮ್ಮ ಬಾಳು ಬೇತೀರಿತು ಮಗನೇ ಕಂದ ಕಂದ ಮೇಲು ನಾಗವನ್ನು ಬಯಸಿಯ ಮೇಲು ನಾಗವನ್ನು ಬಯಸಿಯ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯ ಬೆರದಿಯ ಮೊನ್ನೆ ಕಾಳಗಕ್ಕೆ ಸೈನ್ಯ ಬೆರದಿಯ ಕಂದ ಕಂದ ಹೇಳಲೇ ನನಯ್ಯೋ ಮಗನೇ ಯಾಕಮ್ಮ ಕಣ್ಣೀರು? ಏನಾಯ್ತಮ್ಮ ನಿನಗೆ? ಕಂದ, ನಮಗೆ ಬಂದಂತಹ ಕಷ್ಟವನ್ನ ಏನೆಂದು ಹೇಳಿಕೊಳ್ಳುವುದು ಕಂದ, ಏನೆಂದು ಹೇಳಿಕೊಳ್ಳುವುದು ನಾನು. ಏನಾಯ್ತಮ್ಮ? ನಿನ್ನ ತಂದೆಯವರು ನಾಕವನ್ನ ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕು ಎನ್ನುವಂತಹ ಸಲುವಾಗಿ ಸೈನ್ಯವನ್ನು ಕೂಡಿಕೊಂಡು ಅತ್ತ ಕಡೆಗೆ ಹೋದಂತಹ ವಿಚಾರ ಗೊತ್ತಿದೆ ಎಲ್ಲ ಕಂದ ನಿನಗೆ. ಹೌದು ತಾಯೇ. ಬಂದ ಸುಮನಸರೆಲ್ಲರನ್ನ ಹಿಮ್ಮೆಟ್ಟಿಸಿದರಂತೆ. ಆಮೇಲೆ ಬರಿದಾದಂತಹ ಸಿಂಹವಿಷ್ಟಿರವನ್ನ ಏರಿ ಕುಳಿತರಂತೆ ಕಂದ. ಅಮ್ಮ, ಮೂರು ಲೋಕ ನಮ್ಮ ಸ್ವಾಧೀನವಾಯಿತೆ. ಹೌದು ಮಗನೇ. ತಾಯಿ, ಮೂರು ಲೋಕದ ಒಡೆಯನ ಒಡತಿಯಾದ ನೀನು ಇಂದು ತುಂಬಿದಂತಹ ಸಭೆಯಲ್ಲಿ ಧಾರಾಕಾರವಾಗಿ ಕಣ್ಣಣಿಸಬೇಕಾದರೆ ಏನಾದರೂ ತೊಂದರೆಯಾಗಿದೆ ನಿನಗೆ? ಹೌದು ಮಗನೇ. ಯಾರಿಂದ ತೊಂದರೆ ಆಯ್ತು, ಹೇಗಾಯ್ತು ಎಂದು ನನ್ನದು ಹೇಳಿದ್ರೆ ಸಾಕು. ಕ್ಷಣ ಮಾತ್ರದಲ್ಲಿ ಬರ್ತೇನೆ ಕಂದ. ಇನ್ನೆಲ್ಲಿಯ ಒಡೆತನ, ಇನ್ನೆಲ್ಲಿಯ ಒಡತಿ ಕಂದ. ಆ ಮಾತುಗಳೆಲ್ಲವೂ ಕೂಡ ಮರೆಯ ಮಾತಾಗಿ ಹೋಯಿತು. ಯಾಕೆ ತಾಯಿ? ಅವರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ, ನನ್ನ ತಂದೆಯನ್ನು, ನಿನ್ನ ತಂದೆಯನ್ನ, ನನ್ನ ತಂದೆಯನ್ನು ಮೋಸದಿಂದ ಕೊಲ್ಲಿಸಿದರು ಕಂದ. ಗರ್ಜಿಸಿ ಮಣಿದಾಗೆಯೊಳೆಂದ ನನ್ನ ತಂದೆ ಮಾಡಿದ್ದಾರೆ. ನನ್ನ ತಂದೆ ಆಡಿದ್ದಾರೆ. ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ನಿನ್ನನ್ನು ಬಿಟ್ಟು ಬೇರೆ ಯಾರು ಇಲ್ಲ ಕಂದ ಇನ್ನು ನನ್ನ ಪಾಲಿಗೆ. ಅಮ್ಮ, ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಮತ್ತೆ ಈ ರೀತಿಯಾಗಿ ತಲೆಯನ್ನು ತಗ್ಗಿಸಿ ಕಣ್ಣೀರು ಹಾಕಬೇಡ ಅಮ್ಮ. ನೀನು ಕಣ್ಣೀರು ಹಾಕಿದ್ರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆಯೇ? ಇಲ್ಲ ಮಗ, ಸಾಧ್ಯವೇ ಇಲ್ಲ. ನನ್ನ ತಂದೆಯನ್ನು ಕೊಂದಂತ ರಾಜದೇವತೆಗಳನ್ನು ಕೊಂದು ನಿನ್ನ ತಂದೆಯನ್ನು ಕೊಂದದು ಯಕ್ಷ ಮಗನೇ. ಲಕ್ಷ
ಮನಸ್ಸಿನಲ್ಲಿ ನನ್ನ ತಂದೆಯನ್ನು ಕೊಂದವ ಯಾರು? ಯಕ್ಷ. ಯಕ್ಷ ಯಕ್ಷ ನನ್ನ ಪಾಣಿಗಾತ ಲಕ್ಷ್ಮಿ ಯಕ್ಷ ಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ಮುಕ್ಕಣ್ಣನೆ ಬರಲಿ ಆತನ ಸೊಕ್ಕನ್ನು ನಾನು ಮುರಿತೇನೆ. ತನಯ ನಾಡಿದ ನುಡಿಗೆ ಮಾಲಿನಿಗೆ ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಘರುಷವನಂತು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದೆಯ ಅನಿಮಿಷರ ಗೆಲ್ಲಬಹುದು ಸಮರದೆ ನಿನಗೆ ಘನವಲ್ಲ ಮಗನೇ ವನಜನಾಭನು ಬರುವ ಕೃತಕದೇ ವನಜನಾಭನು ಬರುವ ಕೃತಕದೇ ಅನವರದ ಸುಮನದರ ಪಕ್ಷದೇ ನಿನಗೆ ಬೀಳುವೆನೊಂದು ನಿನಗೆ ಬೇಳುವೆನೊಂದು ವಿಧಿಯಲ್ಲಿ ಪಡೆದು ಬರಗಳನೋ ಮಗನೇ 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 ಕಂದ, ಯಾಕೆಮ್ಮ ತಡಿದೆ? ನಮಗೆ ಬಂದಂತಹ ಕಷ್ಟವನ್ನ ಸಂಪೂರ್ಣವಾಗಿ ಅರಿತುಕೊಂಡು ಪರಿಹಾರ ಮಾಡಿಕೊಡ್ತೇನೆ ಈ ಕ್ಷಣದಲ್ಲಿ ಎನ್ನುವುದಾಗಿ ಹೇಳಿ ಮುಂದಡಿಯನ್ನು ಇಡ್ತಾ ಇದ್ದೀಯ ಹೋಗುವುದಕ್ಕೆ. ಅಮ್ಮ ನನಗೆ ತಡಿಲಿಕ್ಕೆ ಆಗುದಿಲ್ಲಮ್ಮ. ನಿನ್ನನ್ನು ನೋಡುವಾಗ್ಲೇ ಅರ್ಥವಾಗುತ್ತಾ ಇದೆ ನನಗೆ. ಮತ್ತೆ ಕಂದ, ಹೋಗುವಂತಹ ಸಮಯದಲ್ಲಿ ದೇಹ ಬಲ ಒಂದು ಸಾಕಾಗುವುದಿಲ್ಲ ಮಗನೇ. ಮತ್ತೆ ಆ ದೈವ ಬಲವು ನಮಗೆ ಬೇಕಾಗುತ್ತದೆ. ಅದನ್ನು ಹೇಗೆ ಸಂಪಾದನೆ ಮಾಡುವುದು? ಈ ಕೂಡಲೇ ಕಾನನಕ್ಕೆ ಹೋಗಬೇಕು ನೀನು. ಕಾನನವನ್ನು ಸೇರಿ ಏನು ಮಾಡಬೇಕು? ಆತನನ್ನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಆಮೇಲೆ ಆತನನ್ನು ಒಲಿಸಿಕೊಳ್ಳಬೇಕು ನೀನು. ಬೇಕಾದಂತಹ ವರವನ್ನು ಆತನಲ್ಲಿ ಕೇಳಿ ಪಡೆದುಕೊಳ್ಳಬೇಕು ನೀನು. ವರಬಲ ನಮ್ಮಲ್ಲಿ ಇತ್ತು ಅಂತಾದ್ರೆ ಖಂಡಿತವಾಗಿ ನಾವು ಅಂದುಕೊಂಡಂತ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾದಿತ್ತು ಮಗನೇ. ಅಮ್ಮ ನಿನ್ನಲ್ಲಿ ಮಾತು ಇಲ್ಲ, ಹೊತ್ತಿಲ್ಲ, ಗೊತ್ತಿಲ್ಲ. ತಡಿಲಿಕ್ಕೆ ಆಗುದಿಲ್ಲ. ಹಾಗೆಯನ್ನು ತೀರಿಸಬೇಕು. ಅದಕ್ಕಾಗಿ ಯಾವ ಕಾರ್ಯ ಸಾಧನೆ ಆಗಬೇಕಾದರೆ ನಿನ್ನ ಆಶೀರ್ವಾದ ಕೊಡು. ಕಂದ, ನನ್ನ ಆಶೀರ್ವಾದ ನಿನ್ನ ಶಿರದ ಮೇಲಿದೆ. ಆದರೆ ತಪಸ್ಸಿಗೆ ಹೋಗುವಂತಹ ವೇಳೆಯಲ್ಲಿ ದೇಹಕ್ಕೆ ಏನಾದ್ರೂ ತೊಂದರೆಗಳು ಬಂದೊದಗಬಹುದು. ಅದನ್ನು ದೂರೀಕರಿಸುವುದಕ್ಕಾಗಿ ನಿನ್ನ ತಂದೆಯ ಪಟ್ಟದ ಕತ್ತಿಯನ್ನು ನಿನಗೆ ಕೊಡ್ತಾ ಇದ್ದೆ. ತೆಗೆದುಕೋ ಕಂದ, ನಿನಗೆ ಶುಭವಾಗಲಿ. ನೀನು ಬರುವಂತಹ ದಾರಿ ನಿರೀಕ್ಷೆಯಲ್ಲಿರ್ತೇನೆ ಕಂದ. ಮಾತೆಗೆ ಮಣಿದು ವಿಖ್ಯಾತ ಮಗಿಶನೋ ವಿಧಾತನದ ಬಗೆವೆಗೆನುದು ಆದ ತಕ್ಷಣ ಪುರಟೈದಂದು ಪುಷ್ಕರ ಕ್ಷೇತ್ರದ ಕೂದಲೇ ಬಳಿಗ ಆ ಬಳಿಕ ಪುರವನ್ನು ಸೇರಿಕೊಂಡೆ. ನಡೆದಂತಹ ವಿಚಾರವನ್ನು ಅಮ್ಮನಲ್ಲಿ ಹೇಳಿದೆ. ಆಮೇಲೆ ಅಮ್ಮನಿಂದ ಆಜ್ಞೆಯನ್ನು ಪಡೆದು ಭೂಲೋಕ ಪಾತಾಳ ಲೋಕವನ್ನೇ ಸ್ವಾಧೀನ ಮಾಡಿಕೊಂಡಿದ್ದೇನೆ.
ಉಳಿತದ್ದು ನಾಲ್ಕ ಲೋಕ ಅತ್ತ ಗಮನ ಹರಿಸುವಾಗ ಬರ್ಲಿ ಯಾರದು ನಡೆದನ್ನ ದೈತ್ಯರ ಗಡನ ಬಗೀಕ್ಷಿಸಿ ಕಡುಗರು ಚನಿ ಬಗೀಚ ಅಡರಿಸಿ ಪೀಠವ ಬಿಡದು ಬಜರಿದುತ್ತ ನುಡಿದ ಯಾರೆಂಬುದಿರುವುದ ಒಂದೆಲ್ಲರೂ ಒಂದೆಲ್ಲರೂ ಭಯವಾಗ್ತದೆ ಹೆದರಬೇಡ. ಎಲ್ಲರೂ ಬನ್ನಿ. ನಮಸ್ಕಾರ. ಮತ್ತೆ ನಮಸ್ಕಾರ. ಯಾರು ನೀವು? ಯಾಕೆ ಬಂದಿದ್ದೀರಿ? ನನ್ನಿಂದ ಏನಾಗಬೇಕಾಗಿದೆ ಲಾಲೆ ಬುದಾದರೆ ಲಾಲೆ ಕುಮಾರ ಮೊದಲಾಗಿ ವಂದಿಸಿಕೊಂಡಿದ್ದೇವೆ. ಶುಭವಾಗಲಿ ಎಲ್ಲರಿಗೂ. ನಾವ್ಯಾರು ಬೇರೆಯವರಲ್ಲ, ಯಾರು ನೀವು? ಸ್ವಜಾತಿ ಬಾಂಧವರು ನಾವು. ಅರ್ಥಾತ್ ನಿನ್ನ ಜಾತಿಯವರಾಗಿದ್ದೇವೆ. ಛೇ! ಎಲ್ಲಿ ತವರು ನೀವು? ಈ ಹಿಂದಕ್ಕಾದರೂ ಶೋಣಿತಾಪುರದಲ್ಲಿದ್ದವು. ನಿನ್ನ ಹೆಸರೇಕೆ? ಶಂಖಾಸುರ, ಈತ ದುರ್ಗಾಸುರ, ವಿರಲಾಸುರ. ನಮಸ್ಕಾರವಯ್ಯ. ಅಯ್ಯೋ ಪ್ರತಿ ನಮಸ್ಕಾರ, ಸಮ್ಮಾನ ಒಂದು ಮಾಡಬೇಡಿ. ಅಯ್ಯೋ, ನೀವು ಇಲ್ಲಿಗೆ ಬರಬೇಕಾದರೆ ಕಾರಣ? ಕಾರಣ ಈ ಹಿಂದೆ ಕೀರ್ತಿಯನ್ನು ಸಂಪಾದಿಸಬೇಕೆಂಬಂತಹ ಒಂದೇ ಉದ್ದೇಶವನ್ನು ಇರಿಸಿಕೊಂಡು ಏರಿದೆವು ಸ್ವರ್ಗ. ಇಂದ್ರಾದಿಶಮನ ಸಣ್ಣ ದೆಸೆಗಡಿಸಿ ನಮ್ಮಿಂದ ಸೋತು ಓಡಿ ಹೋದಂತಹ ಸುರಪ ಹರಿಯಲ್ಲಿ ದೂರಿತವಯ್ಯ. ಯಾರಲ್ಲಿ? ಕರಿಯ ಮಾಧವ. ಆ ಮಾಧವ ಪಾಪಿ ಮಗ ಏನು ಮಾಡಿದ? ಅವ ಬರಲಿಲ್ಲ ಯುದ್ಧಕ್ಕೆ. ಮತ್ತೆ ಆತನ ಕೈಯಲ್ಲಿ ರಾರಾಜಿಸುತ್ತಾ ಇರುವಂತಹ ಚಕ್ರವನ್ನೇ ಕಳುಹಿಸಿಕೊಟ್ಟ. ಏನಾಯ್ತು? ಅದು ಬಂದ ರೀತಿ ಹೇಗೆ ಗೊತ್ತಾ? ಹ್ಮ್. ಗರನೆ ಗರ ಗರನೆ ಈ ಧರಣಿ ನಮ್ಮನ್ನು ಶೋಧಿಸುತ್ತಾ ಬಂದು ನಮ್ಮ ಅಂಗಾಂಗಗಳನ್ನೆಲ್ಲವನ್ನು ಛೇದಿಸಿದ್ದೆ. ಪ್ರಭು, ಏನಯ್ಯ? ಒಬ್ಬರಿಗೆ ಕಾಲಿಲ್ಲ, ಇನ್ನೊಬ್ಬರಿಗೆ ಕೈ ಇಲ್ಲ, ಇನ್ನೊಬ್ಬರಿಗೆ ತಲೆ ಇಲ್ಲ. ಸರಿ. ಎಲ್ಲ ಸರಿ ಇದ್ದವ ಇವನಿಗೆ ಸೊಂಟವೇ ಇಲ್ಲ. ನಾನು ಮಾತ್ರ ಅಲ್ಲ, ಮತ್ತೆ ಇದು ನೋಡ್ಲಿಕ್ಕೆ ಮಾತ್ರ ಹೀಗೆ ತಲೆಗೆ ಪೆಟ್ಟು ಬಿದ್ದಿದೆ. ಬಿದ್ದದ್ದು ನಿನ್ನ ತಲೆಗೆ ನೋಡುತ್ತೆ ಹೇಗೆ? ಬಿದ್ದದ್ದು ಅವನಿಗೆ ಆಯ್ತು. ಒಳ್ಳೆ ಸ್ಥಳಕ್ಕೂ ಹೋಗುವಾಗ ಏನಾದ್ರೂ ಆಗ್ತದೆ ಅವನಿಗೆ. ವಾದಿಸಿ ಫಲವಿಲ್ಲ. ಮುಂದೆ ಏನಾಯ್ತು ಹೇಳು? ಕೇಳಬೇಕು. ಚಲಿಸುತ್ತಾ ಎದ್ದೇವೋ ಗಿರಿಜಾನನದಲ್ಲಿ ಚಲಿಸುತ್ತಾ ಎದ್ದೇವೋ ಗಿರಿಜಾನನದಲ್ಲಿ ಅರಿದು ನಿನ್ನಯ ವಾರ್ತೆಗಳನ್ನು ಹರಿತಂದಿ ವಿಲ್ಲಿಗೆ ಬರದೆ ನಿನ್ನೊಡಗುಂಡು ಹರಿತಂದಿ ವಿಲ್ಲಿಗೆ ಬರದೆ ನಿನ್ನೊಡಗುಂಡು ಸುರರನ್ನು ಗೆಲಿದು ನಗವನು ಇದುವರೆಗೆ ಹರಿಯ ಚಕ್ರಾಘಾತಕ್ಕೆ ಒಳಗಾಗಿ ಗಿರಿ ಗುಹೆ ಕಾನನಗಳಲ್ಲಿ ಅಡಗಿದ್ದವರು ನಾವು. ಓಹೋ, ಆ ಸಂದರ್ಭದಲ್ಲಿ ಕೇಳಿತು ಉದಯವಾರ್ತೆ. ಏನಂದು? ಚೋಡಿತಾಪುರದಲ್ಲಿ ಮೈಸೂರೆನ್ನುವ ದಾನವ ಬ್ರಹ್ಮನಿಂದ ಹೊರಬಲಾನ್ವಿತರಾಗಿ ಮೆರೆಯುತ್ತಾ ಇದ್ದಾರೆ ಎನ್ನುವ ಹಾಗೆ ನಮಗೆ ಆದಂತಹ ಸೋನಸ್ಕರಿಗೆ ಆದಂತಹ ಮೋಸವನ್ನು ನಿನ್ನಲ್ಲಿ ಹೇಳುವುದಕ್ಕೆ ಬಂದಿದ್ದೇವೆ. ಏನು ಮಾಡಿದ್ರು? ಅವರಿಗೆ ಅವರು ಮಾಡಿದಂತಹ ಅನ್ಯಾಯಕ್ಕೆ ನಿನ್ನಿಂದಾಗಿ ನಾವು ತಕ್ಕ ಶಾಸ್ತಿ ಆಗ್ಲೇಬೇಕು. ಅಷ್ಟೇಯ? ಅಷ್ಟು ಮಾತ್ರ ಅಲ್ಲ, ಮತ್ತೆ ನಿನ್ನ ತಂದೆಯನ್ನು ಕೊಲ್ಲುವುದಕ್ಕೆ ಕಾರಣ ಆ ಸುರಪ್ಪ. ಸಂಗೀತಗಾರ ನೋಡಿ ಆರಿಸಿ ಯಾ ಯಾ
ಬಿಡಿ ವೃಂದಾರುಗಳ ಅಂದ ಕೆಡೆ ಪಥಗದ ಪರಾಕ್ರಮ ಗಂಟೆ ಇರುವಂತಹ ಸ್ಥಳ ಸುರಲೋಕಕ್ಕೆ ಯಾರೆಂದು ಅಮರೇಂದ್ರ ಎಂದು ಕೇಳಿದೆ ಹಾಗೆಂದುಕೊಳ್ಳಬಹುದು. ಭರತ ಬಂದ ಕಾರ್ಯಕ್ರಮ ಅನೇಕ ವಿಧ ಚರಣರು ಕೇಳಿದ ಕ್ಷಣ ವಿಸ್ತರಿಸಿ ನುಡಿದ ನುಡಿಯನ್ನು ಕೇಳಿದಾಗ ಆಶ್ಚರ್ಯವಾಗುತ್ತಾ ಇದೆ. ಹಾ. ಸುರಲೋಕಕ್ಕೆ ಮಹಿಷಾಸುರನ ಆಗಮನ ಎದುರಿಸಬೇಕಾದ ಕರ್ತವ್ಯ ರಾಗಿ ಬಂದಿಗೆ ಬೇಡಲೇನು ಯುಕ್ತ ಸಮಯದಲ್ಲೇ ಕರೆಸಿಕೊಂಡಿದ್ದೇನೆ. ಮಾಲಿನಿ ತನಯನಾದಂತಹ ಮಹಿಷ ನಾಮಕ ಸುರಲೋಕವನ್ನು ಪ್ರವೇಶ ಮಾಡಿದ್ದಾನೆ. ಎದುರಿಸಬೇಕಾದ ಕರ್ತವ್ಯ ಸಮಾನ.